ಅನ್ಸುತ್ತೆ ಹರೇ ಕೃಷ್ಣ. ಹೊರಗಡೆ ಹೊರಗಡೆ ಇದ್ದಾರೆ. ಐತೆ ಇದು ಅಟೆಂಡೆನ್ಸ್ ಯಾಕೆ ಹೋಗ್ತೇನೆ. ಹರೇ ಕೃಷ್ಣ. ಓಕೆ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗುರುವಿಗೆ ಪ್ರಣಾಮ ಮಂತ್ರಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಿಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅದ್ವೈತ ಗದಾಧರ ನಿವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದಕ್ಕೆ ಜೈ, ಶ್ರೀ ಶ್ರೀ ಗೌರ್ನಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು 76ನೇ ಶ್ಲೋಕದವರೆಗೂ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತು ಇನ್ನೊಮ್ಮೆ ನಾವು 76ನೇ ಶ್ಲೋಕವನ್ನ ಈಗಾಗಲೇ ಅರ್ಥ ಎಲ್ಲ ತಿಳ್ಕೊಂಡು ಬಂದಿದ್ದೀರಾ. ಇನ್ನೊಮ್ಮೆ ಪಠಣ ಮಾಡೋಣ. ಅದನ್ನ ಹೇಳ್ತೇನೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 76ನೇ ಶ್ಲೋಕ. ರಾಜನ್ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಎಲ್ರು. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. AP ಸುಮಿತ್ರಮ್ಮ ಮಾತಾಜಿ, ಐಶ್ವರ್ಯ ಪೂಜಾರಿ, ಅನಂತ ಕುಲಕರ್ಣಿ ಪ್ರಭುಜಿ, 3 ಜನ ಹೇಳಿ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಹಾ ಮಾತಾಜಿ ಇದ್ದೀರಾ? ಹಾ ಲಲಿತಾ ಇಲ್ಲ ಸಿಗ್ನಲ್ ಬರಲ್ಲ ಮಾತಾಡ್ತೀನಿ. ಲಲಿತಾ ಮಾತಾಡ್ತಿಗೆ ಹೇಳಿದ್ದೀನಿ ಒಂದಿದ್ದಾರೆ. ಹೇಳಿದ್ದಾರೆ ಮಾತಾಜಿ, ಇದ್ದಾರಾ ಅವರು? ಹಾ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಮಾತಾಜಿ, ಅದನ್ನ ಕಾಪಿ ಮಾಡಂತ ಹೇಳಿ ಮಾತಾಜಿ. ಲಲಿತಾ ಮಾತಾಜಿ ಕಾಪಿ ಮಾಡಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಇದೀನಿ ನಾನು ಹಾ ನೋಡ್ತೀನಿ. ಸರಿ. ಹಾ ಮಾತಾಜಿ ಒಂದ್ ನಿಮಿಷ, ಹರೇ ಕೃಷ್ಣ ನಿಮ್ಗೆ ಮಾತಾಜಿ. ಕೋ ಹೋಸ್ಟ್ ಮಾಡಿದ್ದೀನಿ ನೋಡಿ ಮಾತಾಜಿ, ಲಲಿತಾ ಮಾತಾಜಿ. ಹಾ ಸರಿ ಮಾತಾಜಿ, ಓಕೆ. ಹೇಳ ಮಾತಾಜಿ. ಹರೇ ಕೃಷ್ಣ. ಹಾ ಹೇಳಿ ಹೇಳಿ. ಹರೇ ಕೃಷ್ಣ. ಶ್ಲೋಕ 76. ರಾಜನ್ ಸಂಸ್ಕೃತ್ಯ ಸಂವಾದಾಮಿಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಮಾತಾಜಿ, ಫಸ್ಟ್ ಚರಣದಲ್ಲಿ ಅದು ಅದು ಅನುಸ್ವಾರ ಸಂಸ್ಕೃತ್ಯ ಸಂಸ್ಕೃತ್ಯ ಕರೆಕ್ಟ್. ಸ್ಕ್ರೂ ಅಲ್ಲ, ಸಂಸ್ಮೃತ್ಯ ಅದು ನೀವು ಸಂಸ್ಮೃತ್ಯ. ಪದೇ ಪದೇ ಹೇಳ್ತಿರಲ್ಲ ಮಾತಾಜಿ, ಅದು ಅಭ್ಯಾಸದಲ್ಲ ಆಗ್ಬಿಟ್ಟಿದೆ ಅಂತ. ಅದು ಸಮ್ ಅನ್ನೋದೇ ಬಾಯಿಗೆ ಬಂದು ಹೌದೌದು. ಅದು ತಿರುಗೋದೇ ಇಲ್ಲ ನಾಲ್ಗೆ. ಸಂಸ್ಕೃತ್ಯ ಕರೆಕ್ಟ್ ಮಾತಾಜಿ? ಇಲ್ಲ, ಸೌ ಬರುತ್ತೆ ಮಾತಾಜಿ, ವ ಬರುತ್ತೆ ಅಲ್ಲಿ. ಅದೇ ಸಂಸ್ಮೃತ್ಯ ಉಚ್ಚಾರಣೆ ಮಾಡಿ. ಸಂಸ್ಮೃತ್ಯ ಸಂಸ್ಕೃತ್ಯ ಸಮ್ ಅಲ್ಲ ಮಾತಾಜಿ, ಮ ಬರಲ್ಲ ಅಲ್ಲಿ. ವ ಹೇಳ್ತೀವಲ್ಲ, ವರ ವ, ಆ ವ ಮೂಗಿನಿಂದ ಹೇಳ್ತಾರೆ. ಸಂಸ್ಮೃತ್ಯ ಕರೆಕ್ಟ್ ಮಾತಾಜಿ. ಸಂಸ್ಕೃತ್ಯ ಅದು ಅಲ್ಲ, ಇದೆ ಮಾತಾಜಿ, ಅದು ಮ ಬರ್ತಾ ಇದೆ, ಪ್ರಾಕ್ಟೀಸ್ ಮಾಡಿ. ಸಂಸ್ಕೃತ್ಯ ಅಲ್ಲ. ಈಗ ನೀವು ಎಂಡಿಗೆ ನೀವು ಅದನ್ನ ಎಂಡಿಗೆ ಪುಣ್ಯಂ ಇದೆಯಲ್ಲ, ಅಲ್ಲಿ ಮ ಹೇಳಿ ನಡೆಯುತ್ತೆ, ಏನ್ ತೊಂದ್ರೆ ಇಲ್ಲ. ಬಟ್ ಈ ಮಧ್ಯದಲ್ಲಿ ಇರೋದೆಲ್ಲ ಅದು ಸರಿಯಾಗಿನೇ ಅನುಸ್ವಾರದ ಉಚ್ಚಾರಣೆ ಬರ್ಬೇಕು. ಇರ್ಲಿ ಮಾತಾಜಿ, ಅದು ಅಭ್ಯಾಸ, ನೀವು ಪ್ರಾಕ್ಟೀಸ್ ಮಾಡಿ. ಓಕೆ ಮಾತಾಜಿ. ನೆಕ್ಸ್ಟ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ರಾಜನ್ ಸಂಸ್ಮೃತ್ಯ ಸಂವಾದಮಿಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಹರೇ ಕೃಷ್ಣ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಕೃಷ್ಣ ಮಾತಾಜಿ. ರಾಜನ್ ಸಂಸ್ಮೃತ್ಯ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಮೊದಲೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ ಪುನಃ ಹೇಳ್ಬೇಕು ಮಾತಾಜಿ? ಮೊದಲೇ ಚರಣ ಒಂದೇ ಹೇಳಿ, ಮೊದಲೇ ಚರಣ ಮಾತ್ರ ಹೇಳಿ. ರಾಜನ್ ಸಂಸ್ಮೃತ್ಯ ಇಲ್ಲ, ಮ ಬರೋದಿಲ್ಲ ಮಾತಾಜಿ ಅಲ್ಲಿ. ಸಂಸ್ಮೃತ್ಯ ಅಲ್ಲ, ಹೇಳ್ಬಾರ್ದು. ಸಂಸ್ಮೃತ್. ನಂದು ಉಚ್ಚಾರಣೆ ಕೇಳ್ತಾ ಇದೆಯಾ ಎಲ್ರಿಗೂ? ಕೇಳಿಸ್ತಿದೆ ಮಾತಾಜಿ. ಸಂಸ್ಮೃತ್ಯ ವ ಬರ್ಬೇಕು ಅಲ್ಲಿ. ಸಂ ಅಲ್ಲ, ರಾಜನ್ ಸಂಸ್ಮೃತ್ಯ ಇಲ್ಲ ಮಾತಾಜಿ, ಅದು ಮತ್ತೆ ನೀವು ಸ್ರು ಅಷ್ಟೇ ಹೇಳ್ತಾ ಇದ್ದೀರಾ. ಇದು ಕರೆಕ್ಟ್ ಹೇಳಿದ್ರಿ, ಈಗ ಅನುಸ್ವಾರ ಕರೆಕ್ಟ್ ಹೇಳಿದ್ರಿ, ಸೊನ್ನೆ ಕರೆಕ್ಟ್ ಹೇಳಿದ್ರಿ. ಸಂಸ್ಮೃತ್ಯ ಸಂಸ್ಮೃತ್ಯ. ರಾಜನ್ ಸಂಸ್ಮೃತ್ಯ ಸರಿ. ಮತ್ತೆ ಇಲ್ಲಿ ಇನ್ನೊಂದು ಎರಡನೇ ಚರಣದಲ್ಲಿ ಸಂವಾದ ಅಂತ ಹೇಳಿ ಗ್ಯಾಪ್ ಕೊಟ್ರಿ, ಅಲ್ಲಿ ಕೊಡ್ಬಾರ್ದು. ಸಂವಾದಮಿಮಂ ಅದ್ಭುತಂ ಕೂಡಿನೇ ಹೇಳ್ಬೇಕು ಮಾತಾಜಿ. ಉಳಿದಿದ್ದೆಲ್ಲ ಸರಿ ಇದೆ ನಿಮ್ದು ಮಾತಾಜಿ. 3 ಜನದ್ದಾಯ್ತು, ಮತ್ತೆ ಹೇಳ್ತೇನೆ. ಹಾ ಸರಿ. ಹೇಳ್ಸಿ ಮಾತಾಜಿ, ನಾ ಇಬ್ಬರಿಗೆ ಹೇಳ್ಸಿ. ಶ್ಲೋಕನೇ ಇರೋದಲ್ಲ. ಇನ್ನು 3 ಇರೋದು ಮಾತಾಜಿ ಶ್ಲೋಕ. ಮಲ್ಲಜಮ್ಮ ಮಾತಾಜಿ, ಭಾಗ್ಯಶ್ರೀ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ, ದಾಕ್ಷಾಯಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಲ್ಲಜಮ್ಮ ಮಾತಾಜಿ. ಸರಿ ಮಾತಾಜಿ. ಇದು ಶ್ಲೋಕ 76. ರಾಜನ್ ಸಂಸ್ಕೃತ್ಯ ಸಂವಾದಮಿವ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಮಾತಾಜಿ ತುಂಬಾ ತಪ್ಪಾಗಿದೆ.
ಮುಹುರ್ಮುಹು ಅಂತ ಮಾಡಿ ಕೇಳಿ ಎಂಡಿಗೆ ಹೂ ಉಹು ಅಂತ ಹೇಳಿ ಒಂದು. ಮತ್ತೆ ಫಸ್ಟ್ ಚರಣದಲ್ಲಿ ಸಂಸ್ಮೃತ್ಯ 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 ಸಂಸ್ಕೃತ್ಯ ಇದು ಸರಿಯಾಗಿ ಸ್ಕ್ರೂ ಇಲ್ಲ ಉಚ್ಚಾರಣೆ. ಮಾತಾಜಿ, ಸ್ಕ್ರೂ ಸಕೆ ಕವತ್ತಿಲ್ಲ ಅಲ್ಲಿ ಮ ಇದೆಯಲ್ಲ, ಹಾಗಾಗಿ ಮ ಹೇಳ್ಬೇಕಲ್ಲ ನಾವು. ಸಂಸ್ಮೃತ್ಯ ಸಂಸ್ಮೃತ್ಯ ಸಂಸ್ಕೃತ್ಯ ಸರಿಯಾಗಿ ಬರ್ತಾ ಇಲ್ಲ, ಪ್ಲೀಸ್. ಇಲ್ಲ ಮಾತಾಜಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಹೇಳಿ. ಶ್ಲೋಕ 76. ಶ್ಲೋಕ 76. ಹೇಳಿ. ರಾಜನ್ ಸಂಸ್ಕೃತ್ಯ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ದೃಶ್ಯಾಮಿ ಚ ಮುಹುರ್ಮುಹುಂ. ಹರೇ ಕೃಷ್ಣ ಮುಹುರ್ಮುಹು ಮುಹುರ್ಮುಹು. ಲಲಿತಾ ಮಾತಾಜಿ ಹೇಳಿ ಒಂದ್ಸಲಿ ಅವರಿಗೆ. ನಂದು ಉಚ್ಚಾರಣೆ ಸರಿ ಬರ್ತಾ ಇದೆಯಲ್ಲ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಕರೆಕ್ಟ್ ಮಾತಾಜಿ? ಸರಿ. ಸಂಸ್ಮೃತ್ಯ ಅಲ್ಲಿ ವಾ ಕೇಳಿಸ್ಬೇಕು, ಸ್ನೂನು ಬರ್ಬೇಕು ಅಲ್ಲ ಮಾತಾಜಿ? ಬ ಕೇಳ್ಬೇಕು, ಮತ್ತೆ ಸಕೆ ಮ ಮತ್ತು ಒಟ್ಟು ಸುಳಿ ಎರಡು ಬರ್ಬೇಕಲ್ಲ. ಅಲ್ಲಿ ನಾವು ಅದು ವ ಹೇಳ್ತೀವಲ್ಲ ನಾವು ಜನರಲ್ ಆಗಿ. ಸಾಮಾನ್ಯವಾಗಿ ವ ಹೇಳಂಗಿಲ್ಲ, ವ ಮೂಗಿನಿಂದ ಹೇಳ್ಬೇಕು. ನೋಡಿ, ಮೂಗಿಂದ ಬರೋ ಹಾಗೆ ವ ಹೇಳಿ. ಸಂಸ್ಮೃತ್ಯ ಸಾಮಾನ್ಯವಾಗಿ ವ ಹೇಳಿದ್ರೆ ನಿಮ್ಗೆ ಅಲ್ಲಿ ಬರ್ಲಿಕ್ಕಿಲ್ಲ, ಸವಸ್ಮೃತ್ಯ ಆಗತ್ತೆ, ಅದು ಸರಿ ಬರೋದಿಲ್ಲ. ವ ಮೂಗಿನಿಂದ ಹೇಳ್ಬೇಕು, ಅಂತ ಹೇಳಿ, ಅವಾಗ ಅಲ್ಲಿ ಬರುತ್ತೆ. ಶ್ಲೋಕ 76. ರಾಜನ್ ಸಂಸ್ಮೃತ್ಯ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ದೃಶ್ಯಾಮಿ ಚ ಮುಹುರ್ಮುಹುಃ. ವೆರಿ ನೈಸ್ ಮಾತಾಜಿ. ನೀವು ಅಂತ ಹೇಳಿದ್ರಿ. ಆಕ್ಚುಲಿ ಸಂಸ್ಮೃತ್ಯ ಹಾಗೂ ವ ಸಾಧಾರಣವಾಗಿ ವ ಹೇಳಿದ್ರೆ ಬರೋದಿಲ್ಲ. ನೀವು ಮೂಗಿಂದಾನು ಹೇಳಲಿಲ್ಲ, ಬಾಯಿಂದ ಹೇಳಿದ್ರಿ ವ. ಬಟ್ ಆದ್ರೂ ನೀವು ಸರಿ ಹೇಳಿದ್ರಿ. ಬಟ್ ಅದು ಮೂಗಿಂದ ಬರೋ ಹಾಗೆ ಪ್ರಯತ್ನ ಮಾಡ್ಕೊಳ್ಳಿ ಮಾತಾಜಿ. ನೋಡಿ, ನೀವೇ ನೋಡಿ, ಮೂಗಿಂದ ನೋಡಿ ಕೇಳಿಸುತ್ತಲ್ಲ, ಹಾಗೆ ಬರ್ಬೇಕದು. ಅದೇ ಅನುನಾಸಿಕ ಮೂಗಿನಿಂದ ಬರೋದಲ್ಲ. ಉಳಿದಿದ್ವು ಸರಿ ಇದೆ ಮಾತಾಜಿ, ಅದು ಸರಿ ಇದೆ. ಬಟ್ ಮೂಗಿನಿಂದ ವ ಬರೋ ಹಾಗೆ ಮಾಡಿ. ವ ಹೇಳಿದ್ರಿ ನೀವು, ಮೂಗಿಂದ ಬರೋ ಹಾಗೆ ಹೇಳಿಕೊಳ್ಳಿ. ಸರಿ, ವೆರಿ ನೈಸ್. ಆಯ್ತಾ ಮಾತಾಜಿ? ಆಯ್ತು. ಮತ್ತೆ 6 ಜನಕ್ಕೆ ಸರಿ, ಮುಂದೆ ಹೋಗೋಣ. ಭಗವದ್ಗೀತೆ ಅಧ್ಯಾಯ 18ರ 77ನೇ ಶ್ಲೋಕ. ತಚ್ಚ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ತಚ್ಚ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆಯನ್ನ ನೋಡೋಣ. ತಚ್ಚ ಸಂಸ್ಮೃತ್ಯ, ತಚ್ಚ ಸಂಸ್ಮೃತ್ಯ ಇದನ್ನ ಬಿಡಿಸಿದಾಗ ತತ್ ಚ ಅಂತ ಹೇಳಿ ಬರುತ್ತೆ. ತತ್ ಚ ಸಂಸ್ಮೃತ್ಯ. ನೋಡಿ, ಮೂಗಿನಿಂದ ಬರೋ ಹಾಗೆ, ಇದು ಕೂಡ ಹಾಗೆ ಇದೆ ಹಿಂದಿನ ಒಂದು ಶ್ಲೋಕದ ಹಾಗೆ. ಸಂಸ್ಮೃತ್ಯ ರೂಪಮತ್ಯದ್ಭುತ ರೂಪಮತ್ಯದ್ಭುತ. ಇದು ಬಿಡಿಸಿದಾಗ ರೂಪಂ ಅತಿ ಅದ್ಭುತಂ ಅಂತ ಹೇಳಿ ಆಗುತ್ತೆ. 3 ಪದ ಕೂಡಿ ಹೇಳಿ, ರೂಪಮತ್ಯದ್ಭುತಂ. ಬಿಡಿಸೋದಾದ್ರೆ ರೂಪಮತಿ ಅದ್ಭುತಂ ಅಂತ ಹೇಳ್ಬೇಕು. ರೂಪಮತಿ ತ್ಯ ಇದ್ದಿದ್ದು ಸ್ಪ್ಲಿಟ್ ಆಗತ್ತೆ. ತಿ ಅಂತ ಹೇಳಿ ಹಿಂದಿನ ಅಕ್ಷರಕ್ಕೆ ಹೋಗುತ್ತೆ, ಅ ಅಂತ ಮುಂದಿನ ಅಕ್ಷರಕ್ಕೆ ಹೋಗುತ್ತೆ. ಇದು ಒಂದು ಸಂಧಿ ಆಗಿರೋದ್ರಿಂದ ತ್ಯ ಅಂತ ಬಂದಿದೆ ಅಷ್ಟೇ ಅಲ್ಲಿ. ಸೊ ಹಾಗೆ ಮತ್ಯದ್ಭುತಂ ಹರೇಹೇ. ಅಲ್ಲಿ ನೋಡಿ, ಅನುನಾಸಿಕ ಇದೆ, ತಮ್ ಆದ್ಮೇಲೆ ಮನೆ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಹ ಇದೆ. ಯ ಲ ವ ಬಿಟ್ಟು ಬೇರೆ ಯಾವ್ದು ಬಂದ್ರು ಕೂಡ ಶ ಮೂರ್ಧನಿ ಶ ಹ ಆಗಿರ್ಬೋದು, ಇವೆಲ್ಲ ಬಂದಾಗ ಮನೆ ಬರುತ್ತೆ. ಮನೆ ಅನುನಾಸಿಕವಾಗಿ ಹೇಳ್ಬೇಕು. ರೂಪಮತ್ಯದ್ಭುತಂ ಹರೇಹೇ.
ನೀವು ರೂ ಎಳಿದಾಗ ಮಾತ್ರ ಅಲ್ಲಿ ಮತ್ಯದ್ಭುತ ಸರಿಯಾಗಿ ಕೂಡುತ್ತೆ. ರೂಪಂ ಅಂತ ಹೇಳಿದ್ರೆ ಸರಿಯಾಗಿ ಕೂಡಲ್ಲ. ರೂಪಂ ಅತ್ಯದ್ಭುತಂ ಹರೇಹೇ. ವಿಸ್ಮಯೋ ಇಲ್ಲಿ ಎಳಿಬಹುದು ನೀವು ರಾಗ ಹರೇಹೇ ಅಂತ ಹೇಳಿ, ಯಾಕಂದ್ರೆ ಇಲ್ಲಿ ದೀರ್ಘ ಇದೆ. ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷಾಮಿ ಹೃಷಾಮಿ. ಹೃ ಅಂತ ಹೇಳಿ ತುಟಿ ಮುಂದೆ ಮಾಡಿ ಹೃ ಅಂತ ಹೇಳ್ಬೇಡಿ, ಹೃಷಾಮಿ ಅಲ್ಲೇ ನಾಲ್ಗೆ ಬರ್ಬೇಕು. ಋಷಿರು ಹೃಷಾಮಿ ಚ ಪುನಃ 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 ಅನ್ಬಾರ್ದು, ಪುನಃ ಪುನಃ. ಸರಿ, ಇದ್ರ ಒಂದು ಅರ್ಥ ನೋಡ್ಕೊಂಡ್ ಬರೋಣ. ತಚ್ಚ ಸಂಸ್ಮೃತ್ಯ, ತಚ್ಚ ಅಂತ ಹೇಳ್ತಾರೆ. ತಚ್ಚ ಅಂದ್ರೆ ಅದನ್ನು ಕೂಡ, ಸಂಸ್ಮೃತ್ಯ ಅಂದ್ರೆ ಇಲ್ಲಿ ಮರು ಸ್ಮರಣೆ ಮಾಡುತ್ತಾ ಅಂತ ಹೇಳ್ತಾ ಇರುವಂತದ್ದು. ಪದೇ ಪದೇ ಸ್ಮರಿಸುತ್ತಾ, ಪದೇ ಪದೇ ನೆನಪು ಮಾಡುತ್ತಾ. ಏನನ್ನ ಅದ್ ಹೇಳ್ತಾರೆ ಅಂದ್ರೆ ಮೊದಲ ಚರಣ ಏನ್ ಹೇಳುತ್ತೆ, ಅದನ್ನು ಕೂಡ ಮರು ಸ್ಮರಿಸುತ್ತಾ. ಏನನ್ನ ಅನ್ನೋದು ನೆಕ್ಸ್ಟ್ ಚರಣದಲ್ಲಿ ಹೇಳ್ತಾರೆ. ರೂಪಮತ್ಯದ್ಭುತಂ ಹರೇಹೇ, ರೂಪವನ್ನು ಅತ್ಯಂತ ಅದ್ಭುತವಾದ ಅಂತ ಹೇಳ್ತಾರೆ. ರೂಪವನ್ನು ಅತ್ಯಂತ ಅದ್ಭುತವಾದ ಶ್ರೀಹರಿಯ, ಅಥವಾ ಇಲ್ಲಿ ಹೇಳುವಂಥದ್ದು ಶ್ರೀಹರಿಯ ಅತ್ಯಂತ ಅದ್ಭುತವಾದ ರೂಪವನ್ನ ಮರು ಮತ್ತೆ ಮತ್ತೆ ಸ್ಮರಿಸುತ್ತಾ ಅಂತ 2 ಚರಣ ಹೇಳುತ್ತೆ. 3ನೇ ಚರಣ ವಿಸ್ಮಯೋ ಮೇ ಮಹಾನ್ ರಾಜನ್. ಮೇ ಮಹಾನ್ ರಾಜನ್, ಮೇ ಮಹಾನ್ ವಿಸ್ಮಯ ಅಂದ್ರೆ ನನಗೆ ಅಪಾರ ಆಶ್ಚರ್ಯ ಉಂಟಾಗತ್ತೆ ಅಂತ ಇಲ್ಲಿ ಹೇಳ್ತಾರಂಥದ್ದು. ವಿಸ್ಮಯ ಅಂದ್ರೆ ಆಶ್ಚರ್ಯ, ಮೇ ಅಂದ್ರೆ ನನಗೆ ಆಶ್ಚರ್ಯ. ಮತ್ತೆ ಮಹಾನ್ ರಾಜನ್, ಮಾತ್ರವಾದ ಆಶ್ಚರ್ಯ ರಾಜನೇ. ಆಮೇಲೆ ಋಷಾಮಿಚ ಪುನಃ ಪುನಃ. ಸೊ ಹೀಗೆ ನಾನು ಆನಂದಿಸ್ತಾ ಇದ್ದೇನೆ. ಹೇಗೆ ಆನಂದಿಸ್ತಾ ಇದ್ದೇನೆ? ಮತ್ತೆ ಮತ್ತೆ ಪುನಃ ಪುನಃ. ಒಟ್ಟಾರೆ ಏನರ್ಥ ಕೊಡುತ್ತೆ ಈ ಶ್ಲೋಕ ಅಂದ್ರೆ, ಓ ರಾಜನೇ, ಶ್ರೀಹರಿಯು ಅತ್ಯಂತ ಅದ್ಭುತವಾದ ವಿಶ್ವರೂಪವನ್ನು ಮತ್ತೆ ಮತ್ತೆ ಸ್ಮರಿಸುವಾಗ ನನಗೆ ಅಪಾರ ಆಶ್ಚರ್ಯ ಮತ್ತು ತುಂಬಾನೇ ಆನಂದ ಉಂಟಾಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯಾರು? ಸಂಜಯ ಮಾತಾಜಿ. ಹರೇ ಕೃಷ್ಣ. 3 ಜನರಿಗೆ ಹೇಳಿಸಿ. ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಆರ್ ಮಾತಾಜಿ, ಗೀತಾ ಎಂ ಮಾತಾಜಿ. 5 ಜನರಿಗೆ ಹೇಳಿಸ್ಬಿಡಿ ಮಾತಾಜಿ, ರೆಡಿ ಉಳ್ದಿರೋದು. ಸರಿ. ಹರೇ ಕೃಷ್ಣ ಮಾತಾಜಿ. ಇವತ್ತೇನೆ ಶ್ಲೋಕ 77. ತಚ್ಚ ಸಂಸ್ಕೃತ್ಯ ರೂಪಮದ್ಭುತಂ ಹರೇ, ರೂಪಮತ್ಯದ್ಭುತಂ ಹರೇ, ವಿಸ್ಮಯೋ ಮೇ ಮಹಾನ್ ರಾಜನ್ ಪಶ್ಯಾಮಿ ಚ ಪುನಃ ಪುನಃ. ಮೊದಲೇ ಚರಣ ನೋಡಿ ಪ್ರಭುಜಿ, ಏನಿದೆ ಅದು ಮೊದಲೇ ಚರಣ ಇನ್ನೊಮ್ಮೆ ಓದಿ. ತಚ್ಚ ಸಂಸ್ಕೃತ್ಯ ಸಕ್ಕೆ ಯಾವ್ದು ಒತ್ತಿದೆ ನೋಡಿ ಪ್ರಭುಜಿ, ಅಲ್ಲಿ ಸಕ್ಕೆ ಮತ್ತು ಒಟ್ಟು ಸುಳಿ ಇದೆ. ನೀವು ಸಂಸ್ಕೃತಿ ಅಂತ ಹೇಳ್ತಾ ಇದ್ದೀರಾ. ಸಂಸ್ಕೃತ್ಯ ಹೇಳ್ಬೇಕು ಮತ್ತೆ. ಸಕ್ಕೆ ಒತ್ತಿದೆ ಪ್ರಭುಜಿ. ಸಂಸ್ಕೃತ್ಯ ಈಗ ಸರಿಯತ್ತೆ ಮತ್ತೆ. ಇಲ್ಲ, ಸ್ಕ್ರೂ ಹೇಳ್ತಾ ಇದ್ದೀರಾ ನೀವು. ಸಕ್ಕೆ ಕವತ್ ಹೇಳ್ತಾ ಇದ್ದೀರಾ, ಬರ್ಬೇಕು. ಸಂಸ್ಮೃತ್ಯ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇ. ನನ್ಗೆ ಯಾಕೆ ಕೇಳಿಸ್ತಾ ಇದೆ? ಎಲ್ರಿಗೂ ನಿಮ್ಗೆ ಲಲಿತಾ ಇಲ್ಲ ಸಂಸ್ಕೃತ್ಯನೇ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಪ್ರಾಕ್ಟೀಸ್ ಮಾಡಿ ಪ್ರಭುಜಿ, ಅದನ್ನ ಇನ್ನೊಮ್ಮೆ ನೋಡ್ಕೊಳ್ಳಿ. ಉಳಿದಿದೆಲ್ಲ ಸರಿ ಇದೆ. ಅದು ಒಂದು ಮತ್ತೆ ಸಮ್ ಅಂತ ಬರ್ಬಾರ್ದು, ಸೌಮ್ ಅಂತ ಬರ್ಬಾರ್ದು, ಹಾಗೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 77. ತಚ್ಚ ಸಂಸ್ಕೃತ್ಯ ರೂಪಮದ್ಭುತಂ ಹರೇ, ಮತ್ಯದ್ಭುತಂ ಹರೇ, ವಿಸ್ಮಯೋ ಮೇ ಮಹಾನ್ ರಾಜನ್ ವೃಷಾಮಿ ಚ ಪುನಃ ಪುನಃ. ಕೇಳಿಸ್ತಾ ಮಾತಾಜಿ? ಯಾಕೆ ಮಾತಾಜಿ, ಯಾಕೆ ಹುಷಾರಿಲ್ವಾ ನಿಮ್ಗೆ? ಹುಷಾರಿಲ್ಲ ಮಾತಾಜಿ. ತೋರಿಸ್ಕೊಂಡಿದ್ದೀರಾ? ಅಡ್ಮಿಟ್ ಆಗಿದ್ರು ಮಾತಾಜಿ. ಓ, ಈಗ ಮನೇಲಿ ಡಿಸ್ಚಾರ್ಜ್ ಆಗಿದ್ದೀರಾ? ಡಿಸ್ಚಾರ್ಜ್ ಆಗಿದೆ ಮಾತಾಜಿ. ಇದೊಂದು ಶ್ಲೋಕ ಏನಾದ್ರು ಓದೋಣ ಅಂತ ಓದ್ತಾ ಇದ್ದೀನಿ. ರೆಸ್ಟ್ ಮಾಡಿ. ಸರಿ ಮಾತಾಜಿ. ಏನ್ ಹೇಳಿ? ಓದ್ಬೇಡ ಅಂದ್ರೂ ಓದ್ತಾ ಇರ್ತಾರೆ. ಓದ್ಲಿ ಮಾತಾಜಿ, ಅದು ತಪ್ಪಲ್ಲ. ಅದು ಹೋಗಲ್ಲ ಮಾತಾಜಿ, ಆಕರ್ಷಣೆ ಕೃಷ್ಣನ್ದು ಹೋಗಲ್ಲ. ಅದು ಒಮ್ಮೆ ತಲೆಗೆ ಅದು ಹುಚ್ಚಿದ್ದಾಗೆ ಅದು.
ಅದೇ ಜಪಾನ ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಆಕ್ಸಿಡೆಂಟ್ ಆಗಿನೂ ಅದೇ ಅವತ್ ಬಂದಿದ್ದೇನೆ, ಅವತ್ ಕ್ಲಾಸ್ ಅಟೆಂಡ್ ಆಗಿದ್ದೇನೆ. ಮತ್ತೆ ಅದು ಹೋಗಲ್ಲ ಮಾತಾಜಿ. ಆಕ್ಸಿಡೆಂಟ್ ಆಗಿದ್ರು ಬಂದಿದ್ರಿ. ಮಾತಾಜಿ ನಿಮ್ದ ಇನ್ಸ್ಪೀರಿಯನ್ಸ್ ಮಾತಾಜಿ. ಮಾಡಿ ಇಲ್ಲಿಂದಾನೇ ಮಾತಾಜಿ. ಮಾಡೋದು. ಹರೇ ಕೃಷ್ಣ ಮಾತಾಜಿ. ಸರಿಯಾಗಿ ಶ್ಲೋಕ ಮಾತಾಡಿ. 77. ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ರೂಪಮದ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಇದು ಫಸ್ಟ್ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ. ಸರಿ ಸರಿ ಬಂತು ಮಾತಾಜಿ. ಹರೇ ಕೃಷ್ಣ. ವೆರಿ ನೈಸ್. ಹರೇ ಕೃಷ್ಣ. ಗೀತಾ ಆರ್ ಕೋಡಿಕಲ್ ಮಾತಾಜಿ, ಹರಿಣಿ ಕಕ್ಕೇರಿ ಮಾತಾಜಿ. ಶ್ಲೋಕ 77. ತಚ್ಚ ಸಂಸ್ಕೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ದೃಶ್ಯಾಮಿ ಚ ಪುನಃ ಪುನಃ. ಮಾತಾಜಿ ಇದು ಎರಡನೇ ಚರಣ ಇದೆಯಲ್ಲ, ಅಲ್ಲಿ ಹರೇ ಹೇ ರೇ ಎ ಇದೆಯಲ್ಲ, ಎ ಸ್ವರ ಕೂಡಿದೆ. ಹಾಗಾಗಿ ಅದ್ರಿಂದ ಅಲ್ಲಿ ಬರುವಂತ ವಿಸರ್ಗ ಕೂಡ ಎ ಅಂತಾನೆ ಉಚ್ಚಾರಣೆ ಆಗುತ್ತೆ. ಅದು ಹೇ ಅಂತ ಆಗ್ಬೇಕು, ಹರೇ ಹೇ. ಮತ್ತೆ ಇಲ್ಲಿ ಪುನಃ ಪುನಃ ಅಂತ ಹೇಳ್ಬಾರ್ದು, ಪುನಃ ಪುನಃ. ಆಯ್ತು ಪುನಃ ಪುನಃ. ಹೌದು ಸರಿ ಇದೆ. ಇದು ಸಂಸ್ಕೃತಿ ಏನ್ ಹೇಳಿದ್ರಿ ಇದನ್ನ ಫಸ್ಟ್ ಚರಣ? ಸಂಸ್ಕೃತ್ಯ. ಸರಿ ಬಂದಿದೆ. ಸಂಸ್ಕೃತ್ಯ. ಹರೇ ಕೃಷ್ಣ. ಶ್ಲೋಕ 77. ತಚ್ಚ ಸಂಸ್ಕೃತ್ಯ 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 ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇನ್ನೊಂದು ಮ ಬರೋ ಹಾಗೆ ಉಚ್ಚಾರಣೆ ಮಾಡಿ ಮಾತಾಜಿ. ಸಂಸ್ಕೃತ್ ಮ ಬರ್ತಿಲ್ಲ. ಅದು ಮೊದಲು ಆಗ್ಲಿಲ್ಲ. ನೆಕ್ಸ್ಟ್ ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ಬಂತ ಮಾತಾಜಿ. ಸ್ವಲ್ಪ ಕೇಳಿಸ್ತಾ ಇಲ್ಲ ಮಾತಾಜಿ. ಅದು ಒಮ್ಮೆ ಹೊಳ್ಳಲ್ಲ ಮಾತಾಜಿ, ಅಂದ್ರೆ ಸ್ವಲ್ಪ ಜಾಗ ಬಿಟ್ಟು ಹೇಳ್ಬೇಕು. ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ಬರ್ತಾ ಇದೆ. ಸಂಸ್ಮೃತ್ಯ. ಮತ್ತೆ ಇಲ್ಲಿ ರಾಜನ್ ಅಷ್ಟೇ ಮಾತಾಜಿ, ಎಳಿಬೇಡಿ ಅಲ್ಲಿ ವ್ಯಂಜನ ಇದೆ. ಉಳಿದಿದ್ದೆಲ್ಲ ಸರಿ. ಧನ್ಯವಾದಗಳು. ಆಯ್ತು ಮಾತಾಜಿ. 5 ಜನ. ನೆಕ್ಸ್ಟ್ ಓಕೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 78ನೇ ಶ್ಲೋಕ. ಎಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ಕಲ್ತಂಗ ಆಗ್ತಾ ಇದೆ ನನಗೆ ನೋಡಿದ್ರೆ. ಬಟ್ ಅದೇ ಅಲ್ಲ ಸಂಸ್ಕೃತ ಅಲ್ಲ ಮಾತಾಜಿ, ಇದು ಅಭ್ಯಾಸ ಮಾಡಿ ಕನ್ನಡದಲ್ಲಿ ಜಾಸ್ತಿ ಉಪಯೋಗಿಸಿಲ್ಲ. ಎಲ್ಲರೂ ಬೈತಿರ್ಬೇಕು ನೀವು ನನಗೆ. ಮಾತಾಜಿ ಸುಮ್ನೆ ಶ್ಲೋಕ ಕಲಿಸೋದ್ ಬಿಟ್ಟು ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ. ಧನ್ಯವಾದಗಳು ಹೇಳ್ತೀವಿ ನಿಮ್ಗೆ. ಅಲ್ಲ ಗ್ರಾಮರ್ ತಿಳ್ಕೊಂಡಂಗಾಯ್ತು ನಾವು. ಆಯ್ತು. ಮತ್ತೆ ಅಲ್ಲ ಕೆಲವೊಬ್ರು ಅಂತಿರ್ತಾರೆ, ನಮ್ಗೆ ವಯಸ್ಸಾಗಿದೆ ಎದಕ್ ಬೇಕು ನಮ್ಗೆ, ಸುಮ್ಮನೆ ಶ್ಲೋಕ ಕಲಿಸೋದ್ ಬೇಡವಾ ಮಾತಾಜಿ, ಇದನ್ನೆಲ್ಲ ನಮ್ಗೆ ಹೇಳ್ಬಿಟ್ಟು ಏನ್ ಮಾಡೋರಿದ್ದಾರೆ. ಹಂಗೆ ಅನ್ಸುತ್ತೆ. ಈ ವಯಸ್ಸಾದ್ಮೇಲೆ ಇವೆಲ್ಲ ಸಿಗುತ್ತಾನೆ ಅಲ್ಲಿಗೆ, ಇವೆಲ್ಲ ಏನಕ್ ಬೇಕಿತ್ತು ಅಂತ ಅನ್ಸುತ್ತೆ. ಏಜ್ ಆದ್ಮೇಲೆ ನಾಲ್ಗೆ ಹೊರಡಲ್ಲ ಮಾತಾಜಿ, ಅದಕ್ಕೆ. ಅಂದ್ರೆ ಶ್ಲೋಕ ಹೇಳುವಾಗ ತಪ್ಪುಗಳಾಗದೇ ಇರೋ ಹಾಗೆ ನಾವು ಮಂತ್ರವನ್ನ ಪಠಿಸ್ತೀವಲ್ಲ, ಸೊ ಹಾಗೆ ತಪ್ಪುಗಳು ಎಲ್ಲಿ ಮಾಡ್ತಾ ಇದ್ದೇವೆ ಅನ್ನೋದನ್ನ ಗೊತ್ತು ಆಗ್ಬೇಕಲ್ಲ ಮಾತಾಜಿ. ಅದ್ ಕರೆಕ್ಟ್ ನೀವ್ ಹೇಳೋದು. ಎಷ್ಟು ಸರಿ ಹೇಳ್ಕೊಡ್ತೀರಾ ಮಾತಾಜಿ, ಅಂದ್ರೂ ತಿರ್ಗಲ್ಲ. ಒಮ್ಮೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇದ್ರೆ ಅದ್ರ ಎಫೆಕ್ಟ್ ಜಾಸ್ತಿ ಜಾಸ್ತಿ. ಹೌದು ಮಾತಾಜಿ, ತುಂಬಾನೇ ಕಾನ್ಫಿಡೆನ್ಸ್ ಬರುತ್ತೆ ನೋಡಿ. ಬೇಕಾದ್ರೆ ನೀವು ಹೇಳುವಾಗ ಏನೋ ಕೃಷ್ಣನೇ ಅಲ್ಲಿ ನುಲಿತಾ ಇದ್ದಾನೇನೋ ನಮ್ ಬಾಯಲ್ಲಿ ಅನ್ಸ್ಬಿಡುತ್ತೆ ಕೆಲವೊಂದ್ಸಲಿ. ಅದು ಕೆಲವೊಮ್ಮೆ ಅನುಭವ ಆಗತ್ತೆ ಮಾತಾಜಿ. ಫಾಸ್ಟ್ ಆಗಿ ಈಗ ಹೇಳ್ತಿರ್ತೀವಲ್ಲ ಅಲ್ಲಿ ಶ್ಲೋಕನ, ಅವಾಗ ನಮಗೆ ಅಕ್ಷರಗಳೇ ಮರ್ತೋಗಿದ್ದು ಮಾತಾಜಿ, ಇವಾಗ ಹಂಗೆ ಜ್ಞಾಪಕ ಬರ್ತಾ ಇದೆ ಅಲ್ಲ. ನೋಡಿ ಕನ್ನಡ ಟೀಚರ್ ಆಗಿದ್ದೀವಿ. ಸರಿ ಸರಿ ಸ್ಟಾರ್ಟ್ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 78ನೇ ಶ್ಲೋಕ. ಯತ್ರ ಯೋಗೇಶ್ವರ ಕೃಷ್ಣೋ
ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಯತ್ರ ಯೋಗೇಶ್ವರ ಕೃಷ್ಣೋ. ಮುಗಿತಾ ಬಂದಿದ್ದ ಎರಡೇ ಎರಡು ಶ್ಲೋಕಗಳು ಇರುವಂತದ್ದು, ಕೊನೆಗೆ ಕನ್ಕ್ಲೂಷನ್ ಕೊಡ್ತಾ ಇದ್ದಾನೆ ಯಾರು? ಸಂಜಯ. ಯತ್ರ ಯೋಗೇಶ್ವರ ಕೃಷ್ಣೋ, ಯೋಗ ಈಶ್ವರ ಬಿಡಿಸಿದಾಗ ಯೋಗ ಈಶ್ವರ ಆಗುತ್ತೆ. ಕೂಡಿ ಹೇಳಿ ಯೋಗೇ, ಯೋಕು ದೀರ್ಘ ಇದೆ, ಗೇಕು ದೀರ್ಘ ಇದೆ. ಯೋಗೇಶ್ವರ ಕೃಷ್ಣೋ. ಯತ್ರ ಪಾರ್ಥೋ ಧನುರ್ಧರಃ, ಮಹಾಪ್ರಾಣ ಇದೆ, ಧನುರ್ಧರಃ. ತತ್ರ ಶ್ರೀರ್ವಿಜಯೋ, ತತ್ರ ಶ್ರೀರ್ವಿಜಯೋ, ಶ್ರೀರ್ ಅಲ್ಲಿ ಓಕೆ ಅರ್ಕಾವಳಿ ಇರೋದ್ರಿಂದ ಶ್ರೀರ್ ಹೇಳ್ಬೇಕು, ಆಮೇಲೆ ವಿ ಹೇಳ್ಬೇಕು. ಶ್ರೀರ್ ಸ್ವಲ್ಪ ಹೇಳುವಾಗ ಕಷ್ಟ ಆಗ್ಬೋದು ಇದು, ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲ ಹೇಳ್ತೀರಾ ನೀವು ಅರ್ಕಾವಳಿಗಳನ್ನ. ಇಲ್ಲಿ ಸ್ವಲ್ಪ ಅರ್ಕಾವಳಿ ಹೇಳುವಾಗ ಕನ್ಫ್ಯೂಸ್ ಆಗ್ಬೋದು ನೋಡಿ. ತತ್ರ ಶ್ರೀರ್ ವಿಜಯೋ ಭೂತಿಹಿ, ತತ್ರ ಶ್ರೀರ್ವಿಜಯೋ ಭೂತಿಹಿ ಧ್ರುವ, ಅಥವಾ ನೀವು ಧ್ರುವಾನು ಹೇಳಿ ನಡೆಯುತ್ತೆ, ಯಾಕಂದ್ರೆ ಅಲ್ಲಿ ಹಿಂದೆ ವಿಸರ್ಗ ತಗೊಂಡಿದಾರಲ್ಲ, ನೀವು ಧ್ರುವ ಅಂತ ಇಲ್ಲಿ ಹೇಳ್ಬೋದು. ಧ್ರುವ ನೀತಿರ್ಮತಿರ್ಮಮ. ಇಲ್ಲಿ ಭೂತಿಹಿ ವಿಸರ್ಗ ಬಂದಾಗ ಇಲ್ಲಿ ಅರ್ಕಾವಳಿ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಧಕ್ಕೆ ಧ್ರುವ ಅಂತ ಇದೆಯಲ್ಲ, ರಧ್ರುವ ರಧ್ರುವ ಅಂತ ಆಗತ್ತೆ. ಹಾಗಾಗಿ ನೀವು ಧ್ರುವ ಹೇಳಿದ್ರು ಸರಿನೇ. ತತ್ರ ಶ್ರೀರ್ವಿಜಯೋ ಭೂತಿಹಿ ಧ್ರುವ, ಧ್ರುವ ಹೇಳ್ಬೇಕಾಗಿಲ್ಲ, ಧ್ರುವ ಅಷ್ಟೇ ಹೇಳಿ. ಧ್ರುವ ನೀತಿರ್ಮತಿರ್ಮಮ, ನೀತಿರ್ಮತಿರ್ಮಮ. ಹಾಗೆ ಇದನ್ನ ಬಿಡಿಸಿದಾಗ ನೀತಿಹಿ ಮತಿಹಿ ಮಮ ಅಂತ ಆಗುತ್ತೆ ಲಾಸ್ಟ್ ಲೈನು. ನೀತಿಹಿ ಮತಿಹಿ ಮಮ, ನೀತಿರ್ಮತಿರ್ಮಮ. ಸರಿ, ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. 27ನೇ ಶ್ಲೋಕ. ಯತ್ರ ಯೋಗೇಶ್ವರ, ಕೊನೆ ಶ್ಲೋಕ. ಯತ್ರ ಯೋಗೇಶ್ವರ ಕೃಷ್ಣೋ, ಎಲ್ಲೆಲ್ಲಿ ಯೋಗೇಶ್ವರ ಯೋಗೇಶ್ವರನಾದ ಕೃಷ್ಣನಿರುವನೋ ಅಂತ. ಯತ್ರ ಯೋಗೇಶ್ವರ ಕೃಷ್ಣೋ, ಮೊದಲ ಚರಣ ಎಲ್ಲೆಲ್ಲಿ ಯೋಗೇಶ್ವರನಾದ ಕೃಷ್ಣನಿರುವನೋ. ಯತ್ರ ಪಾರ್ಥೋ ಧನುರ್ಧರಃ, ಎರಡನೇ ಚರಣ ಹೇಳುತ್ತೆ ಯತ್ರ ಅಂದ್ರೆ ಅಲ್ಲಿಯೇ. ಪಾರ್ಥ ಧನುರ್ಧರಃ, ಪಾರ್ಥ ಯಾರು? ಅರ್ಜುನಿಗೆ ಹೇಳ್ತಾ ಇರುವಂತದ್ದು. ಧನುರ್ಧರಃ ಅಂದ್ರೆ ಧನಸ್ಸನ್ನ ಹಿಡಿದ ಅಂತನ್ವ. ಧನುರ್ಧರ ಅಂದ್ರೆ ಧನಸ್ಸನ್ನ ಹಿಡಿದ ಪಾರ್ಥನಿದ್ದಾನೆ, ಅಥವಾ ಧನಸ್ಸನ್ನು ಹಿಡಿದ ಅರ್ಜುನನಿರುವನೋ. ಎಲ್ಲೆಲ್ಲಿ ಯೋಗೇಶ್ವರನಾದ ಕೃಷ್ಣನಿರುವನೋ ಅಲ್ಲಿಯೇ ಧನಸ್ಸನ್ನು ಹಿಡಿದಂತ ಧನುರ್ಧಾರಿಯಾದಂತ ಅರ್ಜುನನಿರುವನು. ತತ್ರ ಶ್ರೀರ್ವಿಜಯೋ ಭೂತಿಹಿ, ತತ್ರ ಅಂದ್ರೆ ಅಲ್ಲಿ. ಶ್ರೀಹಿ, ಶ್ರೀಹಿ ಅಂದ್ರೆ ಯಾರು? ಲಕ್ಷ್ಮಿಗೆ ಹೇಳ್ತಾ ಇರುವಂತದ್ದು ಇಲ್ಲಿ. ಅಂದ್ರೆ ಐಶ್ವರ್ಯ ಮತ್ತೆ ಸಂಪತ್ತು ಕೂಡ ಇಲ್ಲಿ ಹೇಳ್ತಾರೆ. ಶ್ರೀಹಿ ವಿಜಯ, ಶ್ರೀಹಿ ವಿಜಯ ಅಂತ ಹೇಳಲಿಕ್ಕೆ ಇಲ್ಲಿ ಐಶ್ವರ್ಯ ಮತ್ತೆ ಜಯ ಅಂತ ಹೇಳ್ತಾ ಇರುವಂತದ್ದು. ಐಶ್ವರ್ಯ ಜಯ, ಭೂತಿಹಿ ಅಂದ್ರೆ ಸಮೃದ್ಧಿ. ಮೂರನೇ ಚರಣ ಹೇಳುತ್ತೆ ಅಲ್ಲಿ ಐಶ್ವರ್ಯ ಜಯ ಸಮೃದ್ಧಿ. ಧ್ರುವ ನೀತಿರ್ಮತಿರ್ಮಮ, ಧ್ರುವ, ಧ್ರುವ ಅಂದ್ರೆ ಖಂಡಿತವಾಗಿಯೂ ಅಂತ ಇಲ್ಲಿ ಹೇಳ್ತಾ ಇರೋಂಥದ್ದು. ಧ್ರುವ ನೀತಿರ್ ಅಂದ್ರೆ ಶಾಶ್ವತವಾದ ಧರ್ಮ ನೀತಿ ಅಂತ ಹೇಳೋದಂಥದ್ದು. ಧ್ರುವ ಶಾಶ್ವತವಾದ ನೀತಿ ಅಂದ್ರೆ ಶಾಶ್ವತವಾದ ಧರ್ಮ ನೀತಿ. ಮತಿಹಿ ಮಮಃ, ಇದು ನನ್ನ ದೃಢ ಅಭಿಪ್ರಾಯ ಅಂತ ಹೇಳ್ತು. ಮತಿಹಿ ಮಮಃ ಅಂದ್ರೆ ಮತಿಹಿ ಅಂದ್ರೆ ಅಭಿಪ್ರಾಯ, ಮಮ ಅಂದ್ರೆ ನನ್ನದು. ಮತಿಹಿ ಮಮ, ನನ್ನ ದೃಢವಾದ ಅಭಿಪ್ರಾಯ ಅಂತ ಹೇಳಿ ಸಂಜಯ್ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಈ ಶ್ಲೋಕ ಅಂದ್ರೆ, ಎಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಮತ್ತೆ ಧನುರ್ಧಾರಿಯಾದ ಅರ್ಜುನನಿದ್ದಾರೋ ಅಲ್ಲಿ ಯಾವಾಗ್ಲೂ ಐಶ್ವರ್ಯ ಜಯ ಮತ್ತೆ ಸಮೃದ್ಧಿ ಮತ್ತು ಶಾಶ್ವತವಾದ ಧರ್ಮ ಖಂಡಿತವಾಗಿಯೂ ಇರ್ತದೆ ಅಂತ ಇಲ್ಲಿ ಹೇಳ್ತಾರೆ. ಶಾಶ್ವತವಾದ ಧರ್ಮ ಖಂಡಿತವಾಗಿಯೂ ಇರುತ್ತದೆ, ಇದು ನನ್ನ ದೃಢವಾದ ಅಭಿಪ್ರಾಯ ಅಂತ, ಅಥವಾ ಇದು ದೃಢವಾದ ಒಂದು ನಿಶ್ಚಯ ಅಂತ ಇಲ್ಲಿ ಹೇಳುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ.
ಜಯಲಕ್ಷ್ಮಿ ಕಂಟಿನ್ಯೂ ಮಾಡಿ. ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ. ಹಾ ಹೇಳ್ತೀನಿ ಮಾತಾಜಿ. ಹಾ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿ ಮಮ ಮಮ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿ ಮಮ. ಮತ್ತೆ ಅಲ್ಲಿ ಇದಿದೆಯಲ್ಲ ಮಾತಾಜಿ, ಅರ್ಕವಳಿ ಇದೆಯಲ್ಲ, ಹಾಗಾಗಿ ಮತಿರ್ಮಮ. ನೀತಿರ್ಮತಿರ್ಮಮ. ಸರಿ ಸರಿನಾ ಮಾತಾಜಿ? ಸರಿ ಬಂತು. ರವಿ ಪ್ರಭುಜಿ. ರವಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಧ್ರುವ ಮಾತಾಜಿ. ಅಷ್ಟೇ ಹೇಳಿ, ಅಲ್ಲಿ ಧ್ರುವ ಅಷ್ಟೇ ಹೇಳಿ, ಯಾಕಂದ್ರೆ ಅಲ್ಲಿ ಅರ್ಕಾವಳಿ ಬಂದಿದೆ, ಬರಬಾರ್ದು ಅದು. ಯಾಕಂದ್ರೆ ಅಲ್ಲಿ ಭೂತಿಹಿ ವಿಸರ್ಗ, ಯಾವಾಗ್ಲೂ ವಿಸರ್ಗ ಕನ್ವರ್ಟ್ ಆಗಿ ಅರ್ಕಾವಳಿ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಅರ್ಕಾವಳಿ ಕೊಟ್ಬಿಟ್ಟಿದ್ದಾರೆ ದಕ್ಕೆ, ಹಾಗಾಗಿ ಅಲ್ಲಿ ವಿಸರ್ಗ ಬರೋ ಅವಶ್ಯಕತೆ ಇಲ್ಲ. ವಿಸರ್ಗ ಇದೆ, ಹಾಗಾಗಿ ಅರ್ಕಾವಳಿ ಬರೋ ಅವಶ್ಯಕತೆ ಇಲ್ಲ. ಎಲ್ಲಿ ವಿಸರ್ಗ ಇರೋದಿಲ್ವೋ ಅಲ್ಲಿ ಅರ್ಕಾವಳಿ ಕೊಡ್ತಾರೆ. ನೋಡಿ, ಬೇಕಂದ್ರೆ ಟೆಕ್ಸ್ಟ್ ಬುಕ್ ನಿಮ್ದು ಇದು ಭಗವದ್ಗೀತೆ ಗ್ರಂಥದಲ್ಲಿ ನೋಡ್ರಿ, ಏನಿದೆ, ಭೂತಿಹಿ ಇಲ್ಲ, ಅಲ್ಲಿ ವಿಸರ್ಗ ಇಲ್ಲ, ಹಾಗಾಗಿ ಅರ್ಕಾವಳಿ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ, PDF ನಲ್ಲಿ ನಾನ್ ಶೇರ್ ಮಾಡಿರೋದ್ರಲ್ಲಿ ವಿಸರ್ಗ ಇದೆ. ವಿಸರ್ಗ ಇದ್ರೆ ಇಲ್ಲಿ ಅರ್ಕಾವಳಿ ಬರೋ ಅವಶ್ಯಕತೆ ಇಲ್ಲ ಅಲ್ಲ. ಸೊ ಹಾಗಾಗಿ ಧ್ರುವ ಅಂತ ಅಷ್ಟೇ ಹೇಳಿ. ಅದೇ ಪುಕ್ಲಿ ಕೊಟ್ಟಿದ್ದಾರಲ್ಲ, ಅದು ತಾನೇ ಹೇಳ್ತೀರಿ? ಧ್ರುವ ಕೊಟ್ಟಿದ್ದಾರಲ್ಲ ಅಷ್ಟೇ. ಧ್ರುವ ಅಷ್ಟೇ ಹೇಳಿ. ಅರ್ಕಾವಳಿ ಅಂದ್ರೆ 9 ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಭೂತಿಹಿ ಅಂತ ಹೇಳಿದ್ರಲ್ಲ, ಭೂತಿಹಿ ಅಂತ ಹೇಳಿದಾಗ ಅರ್ಕಾವಳಿ ಹೇಳ್ಬಾರ್ದು, ಧ್ರುವ ಅಂತ ಅಷ್ಟೇ ಹೇಳ್ಬೇಕು. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಮಹಾಪ್ರಾಣಗಳನ್ನ ಒತ್ತಿ ಹೇಳಿಕೆ ಪ್ರಾಕ್ಟೀಸ್ ಮಾಡಿ ಮಾತಾಜಿ, ಉಳಿದಿದೆಲ್ಲ ಸರಿ ಇದೆ. ಪಾರ್ಥೋ ಧನುರ್ಧರಃ. ಹರೇ ಕೃಷ್ಣ. ಲಕ್ಷ್ಮೀ ಬೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋರ್ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಸರಿ ಬಂದಿದೆ ಮಾತಾಜಿ. ಶ್ರೀರ್ ವಿಜಯೋ ಅಷ್ಟೇ, ಯೋರ್ ಬೇಡ, ಉಳಿದಿದೆಲ್ಲ ಸರಿ. ಯಾವ್ದು ಮಾತಾಜಿ? ಹಾ, ತತ್ರ ಯೋರ್ ಅಂತ ಹೇಳಿ ವಿಜಯೋ ಬಂತು. ಭೂತಿ. ಹೌದೌದು, ಕರೆಕ್ಟ್. ಇಲ್ಲ, ಹಾಗಾಗತ್ತೆ ಮಾತಾಜಿ, ಬಹಳ ಫೋಕಸ್ ಆಗಿ ಹೇಳ್ತಿರ್ತೀವಲ್ಲ, ಅವಾಗ ಸ್ವಲ್ಪ ಹಾಗಾಗ್ಬಿಡುತ್ತೆ. ಎಲ್ಲ ಗೊತ್ತಿರುತ್ತೆ ನಮ್ಗೆ, ಗಮನ ಇರುತ್ತೆ ಇದು ಹೀಗೆ ಹೇಳ್ಬೇಕು ಅಂತ, ಬಟ್ ಅಲ್ಲಿ ಬಹಳ ಒತ್ತಿ ಫೋಕಸ್ ಮಾಡುವಾಗ ಒಂದ್ ಸ್ವಲ್ಪ ಮಾಡ್ಬಿಡ್ತೇವೆ ಮಿಸ್ಟೇಕ್. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಎಲ್ರಿಗೂ ಹೇಳಿಸ್ಬಿಡಿ ಮಾತಾಜಿ, ಕೊನೆವರೆಗೂ. ಎಲ್ರಿಗೂ ಹೇಳಿಸ್ಬಿಡ್ಲಾ? ಓಕೆ. ಮತ್ತೆ ಹರೇ ಕೃಷ್ಣ ಮಾತಾಜಿ. ಮಂಗಳ ವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರೋ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ.
ಮರ್ತಿರ್ಮಮ ಮರ್ಮಮಂ ಮತಿರ್ಮಮ ಮರ್ತಿರ್ಮಮ ಮತಿರ್ಮಮ. ನೀತಿರ್ಮರ್ತಿರ್ಮಮ. ಸರಿ ಬಂತು. ಮತ್ತೆ ಇಲ್ಲಿ ಫಸ್ಟ್ ಚರಣ ಇನ್ನೊಮ್ಮೆ ಹೇಳಿ. ಯತ್ರ ಯೋಗೇಶ್ವರೋ ಕೃಷ್ಣೋ. ಅಲ್ಲಿ ನೋಡಿ ರ ಇದೆನಾ ರೋ ಇದೆನಾ ಇಲ್ಲಿ? ಯೋಗೇಶ್ವರ ಯೋಗೇಶ್ವರಃ ಕೃಷ್ಣ. ಯತ್ರ ಯೋಗೇಶ್ವರೋ ಕೃಷ್ಣ. ರೋ ಯಾಕೆ ಹೇಳ್ತಾ ಇದ್ರೆ ಮತ್ತೆ? ಯತ್ರ ಯೋಗೇಶ್ವರ ಕೃಷ್ಣ. ಮತ್ತೆ ಯೋಗೇಶ್ವರ ಕೃಷ್ಣ. ಸರಿ. ಮಂಜುಳಾ ಆರ್ ಮಾತಾಜಿ. ಮಂಜುಳಾ ಹಲೋ ಮಾತಾಜಿ. ಹಲೋ ಮಾತಾಜಿ, ಹರೇ ಕೃಷ್ಣ. ಹೇಳಿ. ಹಲೋ ಮಾತಾಜಿ, ನಾನು ಲೇಬರ್ ಕೇಸಲ್ಲಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಮಾತಾಜಿ. ಆಯ್ತು ಮಾತಾಜಿ, ಆಯ್ತು. ಇವು ಮೋಟೋ ಯಾರು? ಮಂಜುಳಾ ಏನಾ? ಅವರೇ ಇರ್ಬೋದು ಮಾತಾಜಿ. ಮೊನ್ನೆ ಏನೋ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ರು. ನಾನೇ ಮಾತಾಡಿ. ಹೇಳಿ ಹೇಳಿ. ಸೌಂಡ್ ಇದೆ, ಪರವಾಗಿಲ್ಲ, ಹೇಳ್ಬೋದಾ? ಹೇಳಿ ಹೇಳಿ. ಕೇಳಿಸ್ತಿದೆ, ಹೇಳಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಸರಿ ಅದು ಇಸ್ಕಾನ್ ನಲ್ಲಿ ಇದ್ದೆ, ಗಲಾಟೆ ಆಗ್ತಾ ಇದೆ. ನಂತರ ಇದ್ದೀರಾ ನೋಡಿ ನೀವು. ನಾನು ಎಲ್ಲಿದ್ರು ಕೂಡ ಆನ್ ಕ್ಲಾಸ್ ಇದ್ರೆ ಆನ್ ಮಾಡಿ ಇಟ್ಕೊಂಡಿರ್ತೇನೆ. ಗೊತ್ತಿಲ್ಲ ಏನ್ ರಿಪ್ಲೈ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ, ಬಟ್ ಕೇಳಿಸ್ಕೊಳ್ತಾ ಇರ್ತೇನೆ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಪದ್ಮಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ವೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ. ಮೂರನೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ತತ್ರ ಶ್ರೀ ವಿಜಯೋರ್ಯೋ ಅಲ್ಲ, ಸರಿ ಹೋಗ್ಲ ಮಾತಾಜಿ. ತತ್ರ ಶ್ರೀ ವಿಜಯೋರ್ಯೋ ತತ್ರ ಶ್ರೀರ್ ವಿಜಯೋ ಭೂತಿಃ. ಕರೆಕ್ಟ್ ಮಾತಾಜಿ? ಸರಿ, ಕರೆಕ್ಟ್ ಬಂತು. ಧ್ರುವ ನೀತಿರ್ಮಮ ಮತಿರ್ಮಮ. ಹರೇ ಕೃಷ್ಣ. ಅವಾಗ ಸರಿ ಹೇಳಿದ್ರಿ ನೀವು ಇದನ್ನ. ಈಗ 4ನೇ ಚರಣ ಮತ್ತೆ ಇದಾಯ್ತು ನೋಡಿ, ಅವಾಗ ಸರಿ ಹೇಳಿದ್ರಿ. ಪ್ರವೀಣಾ ಮಾತಾಜಿ. ಕಾಲೇಜ್ ಮಕ್ಳಂತೂ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ ಬಿಡಿ. ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಓಕೆ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ. ರತ್ನಾ ಮಾತಾಜಿ. ಮಾತಾಜಿ ಕರೆಕ್ಟ್ ಬಂತ? ಬಂದಿದೆ ಮತ್ತೆ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ. ಸರಿ ಇದೆ ಮಾತಾಜಿ. ಮಹಾಪ್ರಾಣಗಳನ್ನ ಸ್ವಲ್ಪ ಒತ್ತಿ ಹೇಳಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಉಳಿದಿದ್ದೆಲ್ಲ ಸರಿ. ರಾಜೇಶ್ವರಿ ಆಯ್ತಲ್ಲ. ರೇಖಾ ಬಂಗೇರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಭೂತಿಃ ಮಾತಾಜಿ ಇಲ್ಲಿ. ಭೂತಿಃ ಧ್ರುವ. ಹರೇ ರೇಣುಕಾ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ. ಶ್ಲೋಕ 78.
ಯತ್ರ ಯೋಗೇಶ್ವರೋ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮಃ. ನೋಡಿ ಮಮಃ ವಿಸರ್ಗ ಇದೆಯಾ ಅಲ್ಲಿ? ಇಲ್ಲ ಮಾತಾಜಿ. ಫಸ್ಟ್ ಚರಣ ಹೇಳಿ. ಯತ್ರ ಯೋಗೇಶ್ವರೋ ಕೃಷ್ಣೋ. ರೋ ಎಲ್ಲಿ ಯಾಕೆ ಹೇಳ್ತಾ ಇದೀರಾ? ಎಲ್ಲಿದ್ದು ನೋಡಿ ಹೇಳ್ತಾ ಇದೀರಾ? ಎಲ್ರು ರೋನೇ ಹೇಳ್ತಾ ಇದೀರಾ ಅದನ್ನ? ಸಾರಿ ಬುಕ್ಕಲ್ಲಿ ಆಗಿದ್ಯಾ? ಇಲ್ಲ ಆಗಿರ್ಲಿಕ್ಕಿಲ್ಲ. ಯೋಗೇಶ್ವರ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ರಹ ಅಂತ ಪಾರ್ಥೋ ಹೇಳ್ಬಾರ್ದು. ಧನುರ್ಧರಃ. ಇಲ್ಲ ಸರಿ ಇದೆ, ಉಳಿದಿದ್ದು ಹೇಳ್ಬೇಡಿ. ಅದೊಂದೇ ಯೋಗೇಶ್ವರ ರಃ ಕೃಷ್ಣೋ ಹೀಗೆ ಹೇಳ್ತಾರೆ. ಅಲ್ಲಿ ರಹ ಅಂತ ಹೇಳ್ಬೇಡಿ. ಸರಿ ಮಾತಾಜಿ. ರೂಪಾ ಕುಡಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯೋರ್ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಯೋಗೇಶ್ವರ ಕೃಷ್ಣ ತುಂಬಾ ಚೆನ್ನಾಗ್ ಬಂತು. ಮಹಾಪ್ರಾಣವನ್ನು ನೋಡಿ. ಇಲ್ಲಿ ಇನ್ನೊಮ್ಮೆ ಹೇಳಿ, ಮೂರನೇ ಚರಣ. ಹಾ ಮಾತಾಜಿ, ಅಲ್ಲೇ ಸ್ವಲ್ಪ ಮಿಸ್ ಮಾಡಿದೆ. ತತ್ರ ಶ್ರೀರ್ವಿಜಯೋ ಭೂತಿಃ. ಸರಿ ಬಂತು, ನೀವೇ ತಿದ್ಕೊಂಡ್ರಿ. ಶಶಿಕಲಾ ಮಾತಾಜಿ. ಶಶಿಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮಃ. ತತ್ರ ಶ್ರೀರ್ವಿಜಯೋ ಭೂತಿಃ. ತತ್ರ ಶ್ರೀರ್ವಿಜಯೋ ಭೂತಿಃ. ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರೋ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ. ಮೊದಲೇ ಚರಣ ನೋಡಿ ಮಾತಾಜಿ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಸರಿ ಇದೆ ಮಾತಾಜಿ. ಇಲ್ಲಿ ಮೂರನೇ ಚರಣ ಮಾತ್ರ ಶ್ರೀರ್ ಆದ್ಮೇಲೆ ವಿಜಯೋ. ತತ್ರ ಶ್ರೀರ್ವಿಜಯೋ ಭೂತಿಃ. ತತ್ರ ಶ್ರೀರ್ವಿಜಯೋ ಭೂತಿಃ. ಸರಿ ಬಂತು. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ನಿಮ್ದು ಕಟ್ ಆಯ್ತು ಮಾತಾಜಿ. ಸರಿ ಹೇಳಿದ್ರಿ. ಮಹಾಪ್ರಾಣಗಳಿಗೆ ಒತ್ತು ಕೊಡಿ. ಶ್ವೇತಾ ಮಾತಾಜಿ. ಶ್ವೇತಾ ಮಾತಾಜಿ. ಶ್ವೇತಾ ಕರಿ ಬಸವರಾಜ್ ಮಾತಾಜಿ. ತಾರಾ ಮಾತಾಜಿ. ಹರೇ ಕೃಷ್ಣ. ತಾರಾ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಯಾವತ್ ತಪ್ಪು ಮಾಡಿದೆ ಮಾತಾಜಿ? ಯಾವ್ದು ಸರಿ ಎಲ್ಲ ಸರಿ ಇದೆ ಮಾತಾಜಿ. ಮಹಾಪ್ರಾಣಗಳನ್ನ ಒಂದ್ ಸ್ವಲ್ಪ ಒತ್ತು ಕೊಟ್ಟು ಹೇಳಿ ಅಷ್ಟೇ, ಉಳಿದಿದ್ದೆಲ್ಲ ಸರಿ ಇದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವಿಜಯ್ ಪ್ರಭುಜಿ ಹೇಳ್ತೀರಾ? ಆಯ್ತು ಮಾತಾಜಿ, ಎಲ್ರದ್ದು ಆಗಿದೆಯಾ ಮಾತಾಜಿ? ಸರಿ. ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಿಂದ, ನಾಳೆಯಿಂದ ನಾವು ಕೇವಲ ಶ್ಲೋಕವನ್ನ ಒಬ್ಬೊಬ್ರು ಹೇಳ್ತಾ ಹೋಗಿ 18 ಅಧ್ಯಾಯದವರೆಗೂ ಕೂಡ ಪ್ರಾಕ್ಟೀಸ್ ಮಾಡೋಣ.
ಇದೊಂದು ಜನವರಿ ಮುಗಿಯೋವರೆಗೂ ಕೂಡ. ಮತ್ತೆ ಇದರಲ್ಲಿ ಮಧ್ಯದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇನ್ನ ಒಂದು 10 ಮಿನಿಟ್ಸ್ ಇದೆ. ಮತ್ತೆ ಒಂದು ಹೇಳ್ಬೇಕು ಅಂದ್ರೆ ಈ ಉಚ್ಚಾರಣೆಯ ಭಾಗ ತುಂಬಾನೇ ಮುಖ್ಯವಾಗಿರುವಂತದ್ದು. ನಮ್ಗೆ ತುಂಬಾನೇ ಪೀಸ್ ಆಫ್ ಮೈಂಡ್ ಇರುತ್ತೆ. ಮತ್ತೆ ಜೊತೆಗೆ ಉಚ್ಚಾರಣೆಯಿಂದ ಒಂದು ನಮ್ಮ ಮನಸ್ಸಿನಲ್ಲಿ ಆಗಿರ್ಬೋದು ಕಂಪನಗಳು ಆಗತ್ತೆ. ಈ ಚಕ್ರ ಅಂತ ಹೇಳ್ತೀವಿ ನೋಡಿ ನಾವು. ಆ ಚಕ್ರಗಳ ಜಾಗರಣೆ ಅನ್ನುವಂಥದ್ದು ನಾವು ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ ಪ್ರತಿಯೊಂದು ಏರಿಯಾಗನು ಕೂಡ. ಯೋಗ ಮಾಡುವಾಗ ಮಾಡ್ತಾರೆ ನೋಡಿ, ಅದು ನಮ್ಗಿಲ್ಲಿ ಅವಶ್ಯಕತೆ ಇಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ. ಬಟ್ ಅದು ಕೂಡ ಜಾಗೃತ ಆಗತ್ತೆ ಸರಿಯಾಗಿ ಉಚ್ಚಾರಣೆಯನ್ನ ಮಾಡಿದಾಗ. ಮತ್ತೆ ನಮ್ಮ ಭಾರತ ದೇಶದಲ್ಲಿ ಕೆಲವೊಂದು ಜನ ಶ್ಲೋಕ ಹೇಳಲಿಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಬೇರೆ ದೇಶದಲ್ಲಿ ಅದಕ್ಕೆ ಸೆಪರೇಟ್ ಆದ ಕ್ಲಾಸ್ಗಳಿದೆ. ಇವನ್ ಕೃಷ್ಣ ಪ್ರಜ್ಞೆಯಲ್ಲೇನೆ ಈ ಉಚ್ಚಾರಣೆ ಒಂದು ತರಗತಿನ ತಗೊಳ್ತಾರೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿರ್ತಾರೆ ಅವರು. ಎಲ್ಲ ಇದು ಇವೇನೇನ್ ಶ್ಲೋಕ ಹೇಳ್ತಿದೀವಲ್ಲ ನಾವು, ಈಗ ಸಾಮಾನ್ಯವಾಗಿ ಹಾಗೆ ಹೇಳ್ತಾ ಹೋಗ್ತಾ ಇದ್ದೇವೆ ನಾವು. ಉಚ್ಚಾರಣೆ ಪ್ರತಿಯೊಬ್ಬರಿಗೂ ಅನ್ಲಿಕ್ಕೆ ಹೇಳ್ತಾರೆ. ಅದು ಎಲ್ಲಿ ನಾಲಿಗೆ ಯಾವ ಭಾಗದಲ್ಲಿ ಹತ್ತಿದಾಗ ಯಾವ ಉಚ್ಚಾರಣೆ ಬರುತ್ತೆ, ದಂತ ಅಂದ್ರೆ ಅದು ನಿಮ್ಗೆ ಹೇಳೋದಾದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಉಚ್ಚಾರಣೆಯ ಮಾಡುವಾಗ 5 ಭಾಗಗಳಾಗಿ ಉಚ್ಚಾರಣೆಯನ್ನ ಮಾಡ್ತಾರೆ. ಅದು ಏನಂದ್ರೆ ಮೊದಲೇ ಒಂದು ಭಾಗವನ್ನ ಈ ವರ್ಗಗಳು ಹೇಳ್ತೀವಲ್ಲ, ಕ ವರ್ಗ, ಚ ವರ್ಗ, ಟ ವರ್ಗ, ಅದಕ್ಕೆ ಕಂಠ್ಯವರ್ಣ ಅಂತ ಕರೀತಾರೆ. ಕಂಠದಿಂದ ಬರುತ್ತೆ ಕ ವರ್ಗ, ಕ ಖ ಗ ಘ ಅಂತ ಹೇಳಿ. ಚ ಇವು ತಾಲವ್ಯ ಅಂಗಳದಿಂದ ಬರುತ್ತೆ. ಇವೆಲ್ಲ ಅಲ್ಲಿಂದಾನೇ ಬರ್ಬೇಕು ಅಂತ ಹೇಳ್ತಾರೆ ನಾವ್ ಹೇಳುವಾಗ. ಬಟ್ ನಾವ್ ಸುಮಾರು ಜನ ಏನ್ ಮಾಡ್ಬಿಡ್ತೇವೆ, ಹರೇ ಕೃಷ್ಣ, ಅಜ್ಜನ್ ಸೇರ್ಬೇಕಂದ್ರೆ ನಮ್ ದೇಹಕ್ಕೆ ಸೆಟ್ ಆಗಲ್ಲ. ಹರೇ ಕೃಷ್ಣ, ನಾವ್ ಏನ್ ಮಾಡ್ಬಿಡ್ತೇವೆ, ನಮ್ಗೆ ಹೇಗೆ ರೂಢಿಯಲ್ಲಿದೆಯೋ ಹಾಗೆ ನಾವು ಹೇಳ್ಬಿಡ್ತೇವೆ. ಹಾಗಾಗಿ ಅಲ್ಲಿ ನಾವು ತಪ್ಪುಗಳಾಗತ್ತೆ. ಹಾಗಾಗಿ ನಾವು ಕ್ಷಮಾಪಣಾ ಮಂತ್ರ ಕೇಳ್ಬೇಕಾಗತ್ತೆ. ಹಾಗೆ ನಾವು ಪ್ರತಿ ಸಲ ತಪ್ಪು ಮಾಡಿ ಮಾಡಿ ಕ್ಷಮಾಪಣೆ ಮಂತ್ರ ಕೇಳೋಕು ಅಂತ ಹೋಗೋದೇನಿದೆ. ಹಾಗಾಗಿ ಏನ್ ಸರಿಯಾಗಿದೆಯೋ ಆ ಉಚ್ಚಾರಣೆಯನ್ನ ತಿಳ್ಕೊಬೇಕು. ಎಲ್ರು ಬೇರೆ ದೇಶದಲ್ಲಿ ಮುಂದೆ ಹೋಗಿದ್ದಾರೆ ಇವೆಲ್ಲ ಶ್ಲೋಕಗಳನ್ನ ಹೇಳಲಿಕ್ಕೆ. ಬಟ್ ನಾವ್ ಮಾತ್ರ ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ. ಯಾಕೆ ಇದನ್ನ ಸುಮ್ನೆ ನಾವು ಕಲಿಯೋದು ಈ ವಯಸ್ಸಿನಲ್ಲಿ, ನಮ್ಗೆ ಯಾಕೆ ಬೇಕು ಅನ್ನೋದು. ಅದಕ್ಕೇನು ವಯಸ್ಸಿರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಮತ್ತೆ ಇದು ಹೇಳಿದ್ನಲ್ಲ, ಕ ವರ್ಗ ಕಂಠ್ಯ ವರ್ಗ ಅಂತ ಕರೀತಾರೆ. ಚ ವರ್ಗ ತಾಲವ್ಯ ಅಂಗಳದಿಂದ ಬರುತ್ತೆ ನೋಡಿ. ಚ ಚ ಚ ನೋಡಿ ನಾಲ್ಗೆ ಹೋಗಿ ಮೇಲೆ ಹತ್ತತ್ತೆ. ಚ ಛ ಹೀಗೆ. ಟ ವರ್ಗ ಅಂದ್ರೆ ಮೂರ್ಧನ್ಯ, ಅಂದ್ರೆ ನಾವ್ ನಾಲ್ಗೆ ತುಟಿ ಮೇಲೆ ಅಂಗಳಕ್ಕೆ ಹೋಗಿ ಹತ್ತತ್ತೆ. ಠ ಅಂದ್ ನೋಡಿ, ಟ ಠ ಡ ಢ ನ ಮೇಲೆ ಹೋಗಿ ಹತ್ತತ್ತೆ. ತ ವರ್ಗ ಅಂದ್ರೆ ಅದನ್ನ ದಂತ್ಯ ವರ್ಗ ಅಂತ ಕರೀತಾರೆ. ದಂತ್ಯ ವರ್ಣಗಳು ಅಂತ ಕರೀತಾರೆ. ದಂತ್ಯ ಅಂದ್ರೆ ನಮ್ಮ ನಾಲ್ಗೆ ದಂತಕ್ಕೆ ಹೋಗಿ ಹತ್ತತ್ತೆ. ದಂತ ಅಂದ್ರೆ ಹಲ್ಲಿಗೆ ಹೋಗಿ ಹತ್ತತ್ತೆ ನೋಡಿ. ಅಂದ್ ನೋಡಿ ನೀವು, ತ ಥ ದ ಧ ನ ಅಲ್ಲ. ಮತ್ತೆ ಪ ವರ್ಗ ಅಂದ್ರೆ ಓಷ್ಟ್ಯ, ಪ ವರ್ಗ ಅಂದ್ರೆ ಓಷ್ಟ್ಯ ವರ್ಣಗಳು ಅಂತ ಕರೀತಾರೆ. ಅಂದ್ರೆ ತುಟಿಯಿಂದ ಹೇಳ್ತೀವಿ ನೋಡಿ ನಾವು. ಪ ಹ ಬ ಬ ಮ. ತುಟಿ ನೋಡಿ ಎರಡು ಕೂಡುತ್ತಲ್ಲ, ಅದಕ್ಕೆ ಓಷ್ಟ್ಯ ವರ್ಣಗಳು ಅಂತ ಕರೀತಾರೆ. ಇದು ಸಂಸ್ಕೃತದಲ್ಲಿನೇ ಸಂಸ್ಕೃತ ಹೇಳ್ಕೊಡ್ಲಿಕ್ಕೆ ಇರುವಂತ ಪಾಠ ಇದು. ಸಣ್ಣ ಹುಡುಗರಿಗೆ, ಈ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರಿಗಲ್ಲ, ಸಂಸ್ಕೃತ ಹೇಳ್ಕೊಡ್ಲಿಕ್ಕೇನೆ ಇರುವಂತಹ ಇವೆಲ್ಲ ತರಗತಿಗಳು. ಯಾವಾಗ ಅನುಸ್ವಾರ ಯಾವಾಗ ಬಂದ್ರೆ ಏನು, ಯಾವ ಉಚ್ಚಾರಣೆ ಬರುತ್ತೆ, ಯಾವ ವರ್ಗದ ಉಚ್ಚಾರಣೆಯನ್ನ ತಗೋಬೇಕು, ಅನುನಾಸಿಕವನ್ನ ಹೇಗೆ ಉಚ್ಚಾರಣೆಯನ್ನ ಮಾಡ್ಬೇಕು. ಸೊ ಇವೆಲ್ಲ ಶ್ಲೋಕಗಳ ಕಲಿತವ್ರು ನೋಡಿ ತುಂಬಾನೇ ಅವ್ರದ್ದು ಉಚ್ಚಾರಣೆ ತುಂಬಾ ಕ್ಲಿಯರ್ ಆಗಿರುತ್ತೆ, ಸ್ಪಷ್ಟವಾಗಿರುತ್ತೆ. ಈ ಮಾತಾಡಿದಾಗನು ಕೂಡ ಸ್ಪಷ್ಟವಾಗಿ ಕೇಳಿಸುತ್ತೆ. ಯಾವುದೇ ಶಬ್ದ ಹೇಳಿದ್ರು ಸ್ಪಷ್ಟವಾಗಿ ಕೇಳಿಸುತ್ತೆ. ನಂದೆಷ್ಟು ನಿಮ್ಗೆ ಸ್ಪಷ್ಟವಾಗಿ ಕೇಳಿಸುತ್ತೆ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಷ್ಟು ಇನ್ನು ಮುಂದುವರೆದವಳಲ್ಲ. ಬಟ್ ಅಷ್ಟು ಸುಧಾರಣೆ ಆಗಿರುತ್ತೆ ಅವ್ರ ಮಾತಲ್ಲಿ, ಅವರ ಒಂದು ಶಬ್ದಗಳಲ್ಲಿ ಉಚ್ಚಾರಣೆ ಇರುತ್ತೆ. ಪ್ರಯತ್ನ ಮಾಡಿ ಅದೇ ತರ. ಕೇವಲ ನೀವು ಚೆನ್ನಾಗ್ ಹೇಳ್ತೀರಾ ಮಾತಾಜಿ. ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮಾತಾಜಿ. ಆಮೇಲೆ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಕೇಳ್ತಾನೆ ಇರ್ಬೇಕು ಅನಿಸ್ತತ್ ಮಾತಾಜಿ. ವಾಯ್ಸ್ ಚೆನ್ನಾಗಿದೆ ಮಾತಾಜಿ. ನೀವು ಸ್ವಲ್ಪ ವಿಡಿಯೋ ಆನ್ ಮಾಡಿ ಮಾತಾಜಿ, ನೋಡ್ತೀವಿ ನಾವು. ವಾಯ್ಸ್ ಅಷ್ಟೇ ಚೆನ್ನಾಗಿದೆ ಮಾತಾಜಿ. ನೀವು ಚೆನ್ನಾಗಿರ್ತೀರಾ ಮಾತಾಜಿ. ಎಲ್ಲ ಕ್ಷಣಿಕ ಅಲ್ಲ ಮಾತಾಜಿ. ಮಾತಾಜಿ ನಾವು ಮಾತಾಜಿ ಸೆಕೆಂಡ್ ಥರ್ಡ್ ಫೋರ್ತ್ ಲೆವೆಲ್ ಎಲ್ಲ ಅಟೆಂಡ್ ಮಾಡಿದ್ದೇವೆ. ನಮ್ಗೆ ಮಾತಾಜಿ ಇದ್ರು. ನಾವು ಲಲಿತಾ ಮಾತಾಜಿ, ಗೀತಾ ಮಾತಾಜಿ ಮಾಡ್ತೀರಾ ಮಾತಾಜಿ ಶ್ಲೋಕಗಳು? ಮಾತಾಜಿ ಶ್ಲೋಕ ನಿಮ್ಮನ್ನ ನೋಡ್ಬೇಕಂತ ನಮ್ಗೆ ಆಸೆ. ಯಾರೋ ಒಬ್ರು ಕೇಳಿದ್ರಲ್ಲ ನಿನ್ನೆ. ಯಾಕಂದ್ರೆ ನಿಮ್ಗೆ ಇಷ್ಟು ಜ್ಞಾನ ಕೊಟ್ಟಿದ್ದಾರೆ ಭಗವಂತ, ಇಷ್ಟು ಒಳ್ಳೆ ವಾಯ್ಸ್ ಇಟ್ಟಿದ್ದಾರೆ.
ಆ ಶ್ಲೋಕಗಳು ನಮ್ಗೆ ಚಿಕ್ಕಂದಿನಿಂದ ಬಂದಿಲ್ಲ. ಈಗ ಕಲಿಬೇಕಂದ್ರೆ ಈಗ ಹೇಳೋದು ಕಷ್ಟನೇ. ಹೇಳ್ತೀವಿ ಆದ್ರೂ ಕೆಲವೊಂದು ಉಚ್ಚಾರಣೆ ತುಂಬಾ ಕಷ್ಟ. ಈ ಸೇವೆಗೆ ಭಗವಂತ ಅಷ್ಟು ಕೊಟ್ಟಿದ್ದಾನೆ ಮಾತಾಜಿ. ಎಲ್ಲ ಅಶಾಶ್ವತ ಮಾತಾಜಿ. ಏನೇ ಇರ್ಲಿ ಎಲ್ಲಾನು ಕ್ಷಣಿಕ. ನೀವು ನಮ್ಗೆ ದೇವರ ಸಮಾನನೇ, ನಿಜವಾಗಿ ಹೇಳ್ತೀವಿ. ಅಯ್ಯೋ ಕೃಷ್ಣ, ದೈವ ಸಮಾನನೇ. ಇಲ್ಲ ಗುರುವಿನ ಸ್ಥಾನ ಇಲ್ಲ ಮಾತಾಜಿ. ನೀವು ಇನ್ನ ಮಾತಾಜಿ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಇಲ್ಲ ಮಾತಾಜಿ, ಗುರುವಿನ ಸ್ಥಾನ ಇಲ್ಲ. ನೀವು ಹಾಗೆ ಹೇಳ್ಬೇಡಿ. ಮೊನ್ನೆ ನಾನು ಮೆಸೇಜ್ ಹಾಕಿದ್ದೆ, ನೀವು ಓದಿರ್ಬೋದು. ಓದ್ಲಿ ಗುರು ಅಂತಿದೆ ಮಾತಾಜಿ. ಒಂದ್ ಅಕ್ಷರ ಕಲಿಸಿದವರೇ ಗುರು. ನೀವು ಗುರುಗಳೇ ನಮ್ಗೆ. ನಾವು ಅದನ್ನ ಇದ್ ಮಾಡ್ಬಾರ್ದು. ಅದಕ್ಕೆ ನಿಮ್ಮನ್ನ ನೋಡ್ಬೇಕಂತ ನಮಗೂ ಆಸೆ ಮಾತಾಜಿ. ಮೊನ್ನೆ ಯಾರು ಮಲ್ಲಜಮ್ಮನ ಯಾರೋ ಕೇಳ್ತಾ ಇದ್ರಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರೋ ಕೇಳ್ತಾ ಇದ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಟೈಮ್ ಇದೆಯಾ ಮಾತಾಜಿ? ಏನ್ ಹೇಳಿ, ಎದಕ್ಕೋಸ್ಕರ? ಶ್ರೀನಾಮ ಕೀರ್ತನ ಒಂದು ಆಡ್ಲಾ ಮಾತಾಜಿ? ಯಶೋಮತಿ ನಂದನ. ಈಗ ಬೇಡ ಮಾತಾಜಿ, ನೆಕ್ಸ್ಟ್ ತರಗತಿ ಒಂದಿದೆ. ನೀವು ನಾಳೆಗೆ ಹೇಳ್ರಿ ಅಂತೆ ಮಾತಾಜಿ. ಫಸ್ಟ್ ಬೇಗ ಬನ್ನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂದ ನಿಮಿಷ. ಇದು ಶ್ಲೋಕ ಇದೆ ಅಲ್ಲ ಮಾತಾಜಿ, 700 ಶ್ಲೋಕ ಎಲ್ಲ PDF ಹಾಕ್ಬೋದಾ ಮಾತಾಜಿ? ನಮಗೂ ತರ ಅಟ್ ಎ ಟೈಮ್ ನೋಡಕ್ ನಿಮ್ಗೆ ಸರಿ PDF ನಾನು ಕೊಡ್ತೇನೆ. ನಿಮ್ಮ ಹತ್ರ ಬುಕ್ ಇದೆ ಇದನ್ನ ನಾನು PDF ಕಳಿಸ್ತೇನೆ. PDF ಟುಪ್ಪಲ್ಲಿ ಹಾಕ್ತೇನೆ ಮಾತಾಜಿ. ನಾಳಿಂದ ಮೊದ್ಲಿದ್ದ ಸ್ಟಾರ್ಟ್ ಮಾತಾಜಿ ಶ್ಲೋಕಗಳು? ನಾಳಿಂದ ಏನ್ ಹೇಳ್ಕೊಡೋದಿಲ್ಲ. ನಾನು ನಿಮ್ಗೆ ಹೇಳಿಕೆ ನಾನು ಒಂದ್ಸಲಿ ಹೇಳ್ತೇನೆ, ಆಮೇಲೆ ನೀವು ಹೇಳೋದಷ್ಟೇ. ಮತ್ತೆ ಅರ್ಥ ಉಚ್ಚಾರಣೆ ಇಲ್ಲ. ಉಚ್ಚಾರಣೆ ಬೇಕಾದ್ರೆ ಹೇಳ್ತೇನೆ. ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅಲ್ಲಿ ಕರೆಕ್ಷನ್ ಮಾಡುವ. ಹಾಗೆ ಏನಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಇಂದ ಜಾಯಿನ್ ಆಗಿಲ್ಲಲ್ಲ ಮಾತಾಜಿ, ನಾವು ಸ್ವಲ್ಪ ಕರೆಕ್ಷನ್ ಮಾಡ್ಬೇಕು ಮಾತಾಜಿ. ಅದ್ರೊಳಗೆ ನಾವು ತಿದ್ಕೋತಿದ್ವಿ. ಮಾಡೋಣ ಮಾತಾಜಿ. ಮತ್ತೆ ಯೂಟ್ಯೂಬ್ ಗಳು ಇದೆ, ಅವುಗಳನ್ನ ನೀವು ನೋಡ್ಬೋದು. ಮತ್ತೆ ತುಂಬಾನೇ ಹೊಗಳ್ಬೇಡಿ, ಯಾಕಂದ್ರೆ ಕೆಲವೊಮ್ಮೆ ಅಹಂಕಾರ ಬಂದ್ಬಿಡುತ್ತೆ. ಅದು ಹೇಳಿಕ್ ಆಗಲ್ಲ. ಯಾಕಂದ್ರೆ ನಾವು ಕೂಡ ಸ್ವಾಭಾವಿಕವಾಗಿ ನಿಮಗ್ ಬರಲ್ಲ ಮಾತಾಜಿ. ಹರೇ ಕೃಷ್ಣ. ನಮಿತಾ ಮಾತಾಜಿ. ನಮಿತಾ ಮಾತಾಜಿ 3 years ಇಂದ ನೋಡ್ತಾ ಇದೀವಲ್ಲ, ನಿಮಗ್ ಬರಲ್ಲ ಮಾತಾಜಿ ಅಹಂಕಾರ? ಬರಲ್ಲ ಮಾತಾಜಿ ಅಹಂಕಾರ. ಅಲ್ಲ ಮಾತಾಜಿ, ತಪ್ಪನ್ನ ಸಿಟ್ಟು ಮಾಡ್ಕೇಳ್ದಂಗೆ ಇಷ್ಟೆಲ್ಲ ಹೇಳ್ತೀರಿ. ಖುಷಿ ಅನ್ನೋದು. ಒಬ್ಬೊಬ್ರು ಸಿಟ್ಟು ಮಾಡ್ಕಂತಿದ್ರು, ನೀವು ಸಿಟ್ಟಿಲ್ದಂಗ ಅಷ್ಟು ತಿದ್ದುತ್ತೀರಿ. ಈಗ ನನಗೆ ಹೇಳಕ್ಕೆ ಬರ್ತಿದ್ದಿಲ್ಲ. ಸಿಟ್ಟು ಮಾಡ್ಕಂತಿದ್ರಲ್ಲ, ಭಯನ ಬಂದ್ಬಿಡ್ತಿತ್ತು. ಅದ್ ಬಂದಕ್ಷರನು ಮರ್ತು ಹೋಗ್ಬಿಡ್ತಿತ್ತು. ಈಗ ಅಷ್ಟು ಖುಷಿದ್ದೆ ಹೇಳ್ಕೊಡ್ತೀರಾ. ಸಿಟ್ಟು ಮಾಡ್ಕೊಳಲ್ಲ, ಅದು ಒಂದು ಖುಷಿ ಮಾತಾಜಿ. ಆಮೇಲೆ ನಿಮ್ಮ ಒಂದು ಆಶೀರ್ವಾದ ನನಗಿರ್ಲಿ. ನಿಮ್ಮ ಎಲ್ಲರ ಆಶೀರ್ವಾದ ನನಗಿರ್ಲಿ. ಇಲ್ಲಿ ದೊಡ್ಡವರಾಗಿರ್ಬೋದು, ತುಂಬಾನೇ ಹಿರಿಯರಿದ್ದಾರೆ. ಲೈಕ್ ಗೀತಾ ಮಾತಾಜಿ, ಹರಿಣಿ ಮಾತಾಜಿ, ಮತ್ತೆ ಇವರು ಯಾರು ಮಾತಾಜಿ, ಲಲಿತಾ ಮಾತಾಜಿ, ತುಂಬಾ ಸೀನಿಯರ್ಸ್ ಅವರೆಲ್ಲ. ಇನ್ನು ಸುಮಾರು ಜನ ಇದ್ದಾರೆ. ನಿಮ್ದೆಲ್ಲರ ಒಂದು ಆಶೀರ್ವಾದ ನನಗೆ ಕೊಡಿ ಸಾಕು. ಅಷ್ಟೇ. ಅಹಂಕಾರ ಬರದೇ ಇರೋ ಹಾಗೆ ಇವ್ರನ್ನ ಇಟ್ಟಿರಪ್ಪ ಅಂತ ಹೇಳಿ ಅಷ್ಟೇ ನನಗೆ ಕೇಳ್ಕೊಳ್ಳೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂದ್ ರಿಕ್ವೆಸ್ಟ್ ಮಾತಾಜಿ. ಅದ ನೀವು ವೃಂದಾವನ ರಮ್ಯ ಸ್ಥಾನ ಅದ್ ಒಂದ್ ಹಾಡ್ ಹಾಡಿ ಮಾತಾಜಿ. ಅದು ನಿಮ್ದ ಇವಾಗ ಬೇಡ ಮಾತಾಜಿ. ಇವಾಗ ನೆಕ್ಸ್ಟ್ ತರಗತಿ ಇದೆ ಮಾತಾಜಿ. ನಿನ್ನೆ ಕೂಡ ಲೇಟ್ ಆಗಿದೆ. ನಾಳೆಗೆ ಥರ್ಸ್ಡೇ ತಗೊಳ್ಬೋದಲ್ಲ? 1 day 5 to 6 1 day ಥರ್ಸ್ಡೇ ತಗೊಳ್ಳಿ. ಹೌದು. ನನಗೆ ಹರಿಣಿ ಮಾತಾಜಿ ಕೂಡ ಪಾಪ ಕೇಳಿದ್ರು, ನೀವು ರೆಕಾರ್ಡ್ ಮಾಡಿ ಹಾಕಿ ಅಂದ್ರೆ ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ ನನಗೆ. ಹಾಗೆ ಇದು ನಿನ್ನೆ ಮಾತಾಡಿದ್ರು ಅವರು. ನೋಡೋಣ ಮಾತಾಜಿ ಅವ್ರು ಹೆಂಗೆ ಅರೇಂಜ್ ಮಾಡ್ತಾರೋ ಆತರ ಮಾಡುವ. ಮತ್ತೆ ಇದು ನೀವು ಹೇಳಿದ್ರಲ್ಲ ವೃಂದಾವನ ಅಲ್ಲ ಮಾತಾಜಿ, ನಿಮ್ಗೆ ಯಾವ್ದು ಲಕ್ಷ್ಮೀ ಮಾತಾಜಿ ಒಂದ್ಸಲ ನೀವ್ ಹಾಡಿದ್ರಿ. ಅದ್ ನನ್ ಕಿವಿಯಲ್ಲಿ ಇನ್ನೂ ಇದೆ ಮಾತಾಜಿ. ನಿಮ್ದು ಧ್ವನಿ ಬಾಳ್ ಚೆನ್ನಾಗಿದೆ ಮಾತಾಜಿ. ಅದಕ್ಕೆ ಒಂದ್ಸಲ ಹಾಡಿ ಮಾತಾಜಿ ಪ್ಲೀಸ್ ಮಾತಾಜಿ. ಅಂದ್ರೆ ಸೆಕೆಂಡ್ ಲೆವೆಲ್ ನಲ್ಲಿ ನೀವು ಪ್ರತಿ ದಿವಸ ಒಂದ್ ಹಾಡ್ತಾ ಇದ್ರಿ ಮಾತಾಜಿ. ಒಂದ್ ಭಜನ್ ಹೇಳಿನೇ ಕ್ಲಾಸ್ ಶುರು ಮಾಡ್ತಾ ಇದ್ರಿ. ಎಷ್ಟು ಚಂದ ನೀವೆಲ್ಲರೂ ನೆನಪಿಟ್ಟಿದ್ದೀರಾ ಮಾತಾಜಿ. ನನಗೆ ನೋಡಿ ಏನು ನೆನಪಿಲ್ಲ ನನಗೆ. ಧನ್ಯವಾದಗಳು. ಇಷ್ಟು ನನ್ಗೆ ಪ್ರೀತಿ ಕೊಡ್ತಾ ಇದ್ದೀರಲ್ಲ ಮಾತಾಜಿ. ಇದು ಹೀಗೆ ಇರ್ಲಿ ಮಾತಾಜಿ. ನನ್ಗೋಸ್ಕರ ಸ್ವಲ್ಪ ಎಲ್ರು ಆಶೀರ್ವಾದ ಮಾಡಿ ಅಷ್ಟೇ. ಡೀಟೇಲ್ ಸ್ಟಡಿಲಿ ಡೈಲಿ ಚೆನ್ನಾಗಿರ್ತಿತ್ತು ಮಾತಾಜಿ. ಹೋಗ್ಬಿಡ್ಬೇಕು ನಾವು. ಭಾಗವತ ಶ್ಲೋಕ ಮತ್ತೆ ಒಂದ್ ಭಜನೆ ಒಂದ್ ಭಾಗವತ ಶ್ಲೋಕಗಳು ಹೇಳ್ತಾ ಇದ್ರಿ. ಇವಾಗ್ಲೂ ಅದನ್ನ ನೋಡಿದ್ರೆ ಅಯ್ಯೋ ನಮಿತಾ ಮಾತಾಜಿ ಎಷ್ಟೋ ಒಂದ್ಸರಿ ಡೈಲಿ ಹೇಳ್ತಿದ್ರು ಅಂತ ಮೊನ್ನೆನೂ ಹಂಗೆ ಜ್ಞಾಪಕ ಮಾಡ್ಕೊತಾ ಇದ್ವಿ ನಾವೆಲ್ಲ.
ಅಲ್ಲ ನೀವೆಲ್ಲ ಅವಾಗಿಂದ ಅಲ್ಲ ಮಾತಾಜಿ? ಹೌದು ಮಾತಾಜಿ, ಹಾಗಾಗಿ ನಾವೆಲ್ಲ ನಮ್ಗೂ ಆಗಿಂದ ತುಂಬಾನೇ ಸೆಕೆಂಡ್ ಲೆವೆಲ್ ಇದಾಗ್ಬಿಟ್ಟಿದೆ. ಚೆನ್ನಾಗಿತ್ತು ಮಾತಾಜಿ ನಾವೆಲ್ಲ ಅವಾಗ, ಚೆನ್ನಾಗಿತ್ತು ಕ್ಲಾಸ್ ಅವಾಗ. ಸೆಕೆಂಡ್ Daily ಥರ್ಡ್ 5 to ನನ್ಗೆ 6 ಫೋರ್ತ್ ಲೆವೆಲ್ ಸಹ ಸಿಕ್ತು ಮಾತಾಜಿ ನಿಮ್ದು. ಲಕ್ಕಿ. ಅಲ್ಲ ಹೌದು ಮಾತಾಜಿ, ನಂಗೆ ನಿಮ್ ಫೋರ್ತ್ ಲೆವೆಲ್ ಅಲ್ಲಿ ನೀವೇ ಸಿಕ್ಕಿದ್ ನನ್ಗೆ ಮೆಂಟರ್ ಆಗಿ. ನೆನ್ನೆ ಇನ್ನು ಕ್ಲಾಸ್ ಮಾಡ್ತಾ ಕೂಡ ಇದ್ದೀವಿ ತುಂಬಾ ಮಾತಾಜಿ ಚೆನ್ನಾಗಾಗಿತ್ತು ಸೇವೆ. ಮಾತಾಜಿ. ಚೈತನ್ಯ ಚೈತಾಮೃತ ಕ್ಲಾಸ್ ಕೂಡ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹೌದು ಟೈಮ್ ಮಾತಾಜಿ. ಮಾತಾಜಿ ನಾವು ಅಟೆಂಡ್ ಹೌದು ಆಗಿರೋದು. ಹಾ ಮಾತಾಜಿ ನಾವು ಫಸ್ಟ್ ಟೈಮ್ ಅಟೆಂಡ್ ಆಗಿರೋದು. ಈಗ ಲಾಸ್ಟ್ 18ನೇ ಶ್ಲೋಕದ ಒಂದ್ 5-6 ಶ್ಲೋಕ ಅಷ್ಟೇ ಅಟೆಂಡ್ ಆಗಿದ್ದೀವಿ ಮಾತಾಜಿ. ಇರ್ತೀರಾ? ಹಾ. ಬಹಳ ಚೆನ್ನಾಗಿ ಸರಿ, ಹೇಳ್ತೀರಾ. ವಿಡಿಯೋಸ್ ಇದೆ ಮಾತಾಜಿ, ನೀವು ನೋಡ್ಕೋಬಹುದು. ಮತ್ತೆ ನೆಕ್ಸ್ಟ್ ಬರ್ತಾರೆ ಮಾತಾಜಿ. ಈಗ ಆದ್ಮೇಲೆ ಮತ್ತೆ ಯಾರಿಗಾದ್ರೂ ಅಸೈನ್ ಮಾಡ್ತಾರೆ ಶ್ಲೋಕ ಕಳ್ಸ್ಕೊಡ್ಲಿಕ್ಕೆ. ಅವಾಗೂ ನೀವು ನೀವೇ ಜಾಯ್ನ್ ಮಾಡಿ ಆಗ್ಬೋದು. ಮಾತಾಜಿ, ಚೆನ್ನಾಗಿರುತ್ತೆ. ನೀವೇ ಮಾಡಿ ಮತ್ತೆ ಇನ್ನೊಂದ್ಸಾರಿ ಜಾಯ್ನ್ ಎಲ್ಲ ಆಗ್ತೀವಿ ನಾವು. ತುಂಬಾ ಒಳ್ಳೆ ಟೀಚರ್ಸ್ ಇದ್ದಾರೆ ಮಾತಾಜಿ, ತುಂಬಾ ಒಳ್ಳೆಗೆ. ನೀವು ನನಗಷ್ಟೇ ನೋಡಿದ್ದೀರಾ, ತುಂಬಾ ಚೆನ್ನಾಗಿರೋ ಟೀಚರ್ಸ್ ಇದ್ದಾರೆ ಈ ಕನ್ನಡದಲ್ಲಿ. ಅಲ್ಲ ಹೇಳ್ಕೊಡ್ತಾರೆ ಮಾತಾಜಿ, ಮಾತಾಜಿ ಅವರು. ಎಲ್ಲಾ ಟೀಚರ್ ಚೆನ್ನಾಗಿರ್ತಾರೆ ಇಲ್ಲ ಅಂತಲ್ಲ, ಬಟ್ ನೀವೇ ಬನ್ನಿ, ನಮ್ಗೊಂದ್ಸರಿ ಸಮಾಧಾನ ಮನಸ್ಸಲ್ಲಿ ಇರ್ಬೇಕಲ್ಲ ಮಾತಾಜಿ. ಓದ್ಬಿಟ್ಟಿರುತ್ತಲ್ಲ ಮಾತಾಜಿ, ಒಂದ್ಸರಿ ನೀವೇ ಬನ್ನಿ. ಮನಸ್ಸಲ್ಲಿ ಓದ್ಬಿಟ್ಟಿರುತ್ತಲ್ಲ, ಅದಕ್ಕೆ ಅದೇ ಕಂಟಿನ್ಯೂ ಅದು ಆಗ್ಬೇಕು. ಇರಬಾರ್ದು ಮಾತಾಜಿ, ಅದು ಇರಬಾರ್ದು. ಅದು ಲಿಪ್ತತೆ ಬೇಡ, ಅಟ್ಯಾಚ್ಮೆಂಟ್. ಏನು ಬೇಡ. ಹೀಗೆ ಅವ್ರ ಮಾತಾಜಿ ಹೇಳ್ತಾರ, ನಾನ್ ತಿಳ್ಕೊಂಡೆ ಇಷ್ಟ, ನಾನು ಅವರಿಂದ ಏನ್ ಕಳ್ಕೊಳ್ಲಿಕ್ಕೆ ಸಿಕ್ತು ಅಷ್ಟೇ ಸಾಕು, ಅದನ್ನ ಇಟ್ಕೊಳ್ಳೇಬೇಡಿ ಮಾತಾಜಿ ಇಲ್ಲಿ. ಹಾಗೆ ಇದೆ ಈಗಿನ ಒಂದು ಸನ್ನಿವೇಶ ನೋಡಿದ್ರೆ. ನಿಮ್ಮಿಂದ ಸಮಾಧಾನ, ಶಾಂತತೆ ಕಲ್ಕೊಂಡಿದೆ ನೋಡ್ರಿ ಮಾತಾಜಿ. ಎಷ್ಟು ಹಳೆಯಿಂದ ತಪ್ಪು class ಮಾಡಿದ್ರು ಮಾತಾಜಿ ಸಮಾಧಾನದಿಂದ ನಿಮ್ಗೆ ಇಲ್ಲ, ಹೇಳ್ತಿರಲ್ಲ. ಇದು ಕ್ಲಾಸ್ ಅಲ್ಲಿ ನಿಮ್ಗೆ ಈಗ ಅನ್ಸುತ್ತೆ ಮಾತಾಜಿ. ಕೆಲವೊಂದ್ಸಲಿ ನಾನು ನನ್ ಮಗನ ಮೇಲೆ ರೇಗಾಡ್ಬಿಡ್ತೀನಿ ಮಾತಾಜಿ. ಈಗ ನಿಮ್ಗೆ ಕ್ಲಾಸ್ ಅಲ್ಲಿ ಇವ್ರೆಷ್ಟು ಸಮಾಧಾನ ಅನ್ಸುತ್ತೆ. ಒಮ್ಮೊಮ್ಮೆ ಆದ್ರೂ ನೀವು ಅವ್ನ್ ತುಂಟತನ ಟಾಲರೇಟ್ ಎಷ್ಟು ಮಾಡ್ತಾನಲ್ಲ ರಿಪೀಟ್ ಮಾತಾಜಿ. ಮಾತಾಜಿ, 3 4 ಮಂದಿ ನಾವು ಏನೇನ್ ನ್ಯೂಸೆನ್ಸ್ ಒಮ್ಮೊಮ್ಮೆ ಪ್ರೊನೌನ್ಸ್ ಮಾಡ್ತೇವೆ, ನೀವು ಅಷ್ಟು ಪೇಶನ್ಸ್ ಅಂದ್ ಎಲ್ಲರನ್ನು ಕರೆಕ್ಟ್ ಮಾಡ್ತೀವಿ ನಾವೇ. ಇರುತ್ತೆ ಮಾತಾಜಿ, ಎಷ್ಟು ಸಂಸಾರ ಮಂದಿ. ಅಂದ್ಮೇಲೆ ಫ್ಯಾಮಿಲಿ ಅಂದ್ರೆ ಇರುತ್ತೆ, ಅದು ಓಕೆ. ಬಟ್ ಎಷ್ಟ್ ಸರಿ ಕೇಳಿದ್ರು ಪೇಶನ್ಸ್ ಇಂದ ಹೇಳ್ತಿರಲ್ಲ, ಅದು ಖುಷಿ ನಮ್ಗೆ. ಮಾತಾಜಿ, ಅದು ಬೃಂದಾವನ ಇರ್ಬೇಕಲ್ಲ ಹಾಡು, ಮಾತಾಜಿ. ಬೃಂದಾವನ ಹಾಡು ಈ ಇದ್ರೊಳಗೆ ಇದೆಯಾ ಮಾತಾಜಿ? ವೈಷ್ಣವ ಭಜನ್ ಆಚಾರ್ಯರ ಇದೆ ಅಲ್ಲ ಕೀರ್ತನೆ ಮಾತಾಜಿ. ಇದೆ ಅದ್ರೊಳಗಿದೆ. ನೋಡಿ. ಹಾ, ವೃಂದಾವನ ಆಯ್ತು. ಗಮ್ಯಸ್ಥಾನ ಹೇಳ್ತಾ ಇದೀರಲ್ಲ ನೀವು. ಹಾ, ಗಮ್ಯಸ್ಥಾನ. ಹ್ಮ್, ಸರಿ ಇದೆ ನೋಡಿ ಸರಿ, ವೈಷ್ಣವ ಭಜನ್ ಅಲ್ಲಿ ನಿಮ್ ಹತ್ರ ಓಕೆ. ಯಾವ್ದಿದೆಯೋ ನಾಳೆ ನೀವು ಪೇಜ್ ನಂಬರ್ ಹಾಡಕ್ ಮುಂಚೆ ಹೇಳ್ತೇನೆ. ನಾವು ತೆಗ್ದಿಟ್ಕೋತೀವಿ ಅದನ್ನ. ಇಲ್ಲ, ನಾಳೆ ಒಬ್ರು ಮಾತಾಜಿ ಹೇಳ್ತಾರಂತೆ, ಪದ್ಮ ಮಾತಾಜಿ ಓಕೆ ಅನ್ಸುತ್ತೆ ಓಕೆ, ಅವರು. ಯಾವ್ದಾಯ್ತು. ಅವ್ರು ಹೇಳಿ ನಾನ್ ನಾಡಿದ್ದೆ ಹೇಳ್ತೇನೆ. ಪದ್ಮ ಓಕೆ ಮಾತಾಜಿ ನೀವು ರೆಡಿ ಆಗಿ ಬನ್ನಿ. ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರು, ಪಾಪ ನಾನು ಅವ್ರಿಗೆ ನಾಳೆ ಹೇಳು ಅಂತ ಹೇಳಿದ್ರೆ. ಓಕೆ ಮಾತಾಜಿ, ಬೃಂದಾವನ ಗಮ್ಯಸ್ಥಾನ. ಓಕೆ. ಸರಿ, ಹರೇ ಮೀಟಿಂಗ್ ಕೃಷ್ಣ ಎಂಡ್ ಮಾಡೋಣ. ಮಾತಾಜಿ, ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಹರೇ ಸಿಂಧುಭ್ಯ ಕೃಷ್ಣ. ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ.